ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಚೈತ್ರ. ಇವತ್ತು ನಮ್ಮ ಮಂಗಳೂರು ನಗರ ಒಂದು ಕಡೆ ಸ್ಮಾರ್ಟ್ ಸಿಟಿಯತ್ತ ದಾಪುಗಾಲ ಹಾಕ್ತಾ ಇದೆ ಅಂತ ಹೇಳಲಾಗ್ತಿರುವಂತದ್ದು. ಅಂಟಿನಲ್ಲಿ ಸಾಕಷ್ಟು ಯೋಜನೆಗಳು ನಗರಕ್ಕೆ ಬರ್ತಾ ಇದೆ. ಆದ್ರೆ ಇಲ್ಲಿ ಸಾಕಷ್ಟು ರೀತಿಯ ನಗರದಲ್ಲಿ ಇವತ್ತು ಅನಧಿಕೃತವಾಗಿ ಕಟ್ಟಡಗಳು ಯಾವ ರೀತಿ ತಲೆ ಎತ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಸಮಯದಿಂದ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅನಧಿಕೃತವಾದಂತಹ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅಂತ ಆದೇಶ ಬಂದಿದ್ರು ಕೂಡ ಎಷ್ಟೋ ಕಟ್ಟಡಗಳು ಇವತ್ತು ಕೂಡ ಹಾಗೆ ಜೀವಂತವಾಗಿರುವಂತದ್ದು. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು? ಜೊತೆಗೆ ಇಲ್ಲೂ ಕೂಡ ಒಂದು ಕಡೆ ರಾಜಕೀಯ ನಡೀತಾ ಇದೆಯಾ ಅಥವಾ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಆಗ್ತಾ ಇದೆಯಾ ಅಥವಾ ಗೊತ್ತಿದ್ದು ಕೂಡ ಜಾನಮೌನವನ್ನ ಯಾಕೆ ವಹಿಸ್ತಾ ಇದೆ ಎನ್ನುವಂತ ಪ್ರಶ್ನೆ ಕೂಡ ಇವತ್ತು ಮೂಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ ಕುಮಾರ್ ಮಾಲೆಮಲ್ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಇವತ್ತು ನಮ್ಮ ಮಂಗಳೂರು ನಗರ ಅಂದ್ರೆ ಸ್ಮಾರ್ಟ್ ಸಿಟಿ ಅಂತ ಹೋಗ್ತಿದೆ, ಯೋಜನೆಗಳೆಲ್ಲ ಬರ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇವತ್ತು ಎಲ್ಲರೂ ನೋಡಿದ್ರು ಕೂಡ ನಾವು ನಗರದಲ್ಲಿ ಅನಧಿಕೃತ ಕಟ್ಟಡಗಳೇ ತಲೆ ಎತ್ತಿ ನಿಂತಿರುವಂತದ್ದು. ಈಗ ಎಲ್ಲ ಕಡೆ ನಾನು ಹೇಳ್ಬೇಕಾದ್ರೆ ಶುರುವಾಗಿ ಹೇಳ್ಬೇಕಾದ್ರೆ ಇವತ್ತು ಪಾಪದವರಿಗೆ ಎಲ್ಲಿ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಒಂದು 3 ಸೆನ್ಸಲ್ಲಿ ಒಂದು ಜಾಗ ತೆಗೆದು ಒಂದು ಮನೆ ಕಟ್ಟಬೇಕಾದ್ರೆ ಭಾರಿ ಕಷ್ಟದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ಯಾಕಂದ್ರೆ ನಾನು ನೇರವಾಗಿ ಹೇಳ್ತೇನೆ, ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಲೈಸೆನ್ಸ್ ಕೊಡುವವರು ಅಥವಾ ಲೈಸೆನ್ಸ್ ಕೊಟ್ಟ ಮೇಲೆ ಕಟ್ಟಡ ನಿರ್ಮಾಣ ಆದ ನಂತರ ಇವತ್ತು ಏನು ಒಂದು ಕಟ್ಟಡ ನಿರ್ಮಾಣ ಆಗಿದೆ ಇನ್ನು ಅನುಮತಿ ಅಂತ ಅಲ್ಲಿ ಕೊಡ್ತಾರೆ, ಅದು ಕೊಡಲಿಕ್ಕೆ ಈಗ ಒಂದು 3 ಸೆನ್ಸ್ 4 ಸೆನ್ಸಿನ ಮನೆಯವರಿಗೆ ಕಷ್ಟ ಆಗಿದೆ. ಇವತ್ತಿನ ದಿನ ಕೂಡ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ರಾಜಕೀಯ ವ್ಯಕ್ತಿಗಳು ಇವತ್ತು, ನಾನು ಹೆಸರು ಹೇಳಲ್ಲ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಅಲ್ಲಲ್ಲಿ ಕಟ್ಟಡ ಕಟ್ಟಿದ್ದಾರೆ. ಇವತ್ತು ನೋಡಿ, ಆ ಕಟ್ಟಡಕ್ಕೆ ಪರವಾನಿಗೆ ಇಲ್ಲ. ನಿಜವಾಗಿ ನೇರವಾಗಿ ಹೇಳ್ಬೇಕಾದ್ರೆ ಪರವಾನಿಗೆ ಇಲ್ಲದೆ ಕಟ್ತಾ ಇದ್ದಾರೆ. ಆದರೆ ಇವತ್ತು ಜನಸಾಮಾನ್ಯರಿಗೆ ಇವತ್ತು ತುಂಬಾ ತೊಂದರೆ ಆಗ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆ ಮೊದಲನೇದಾಗಿ ಇವತ್ತು ತುಂಬಾ ಅನ್ಯಾಯ ಮಾಡ್ತಿದೆ. ಇವತ್ತು ಪಕ್ಷ ಯಾವುದೇ ಪಕ್ಷ ಇರ್ಬೋದಲ್ಲಿ, ಇವತ್ತು ಬೇರೆ 2-3 ಪಕ್ಷದವರು ಕೂಡ ನನ್ನ ಕಣ್ಣಿನ ಎದುರುಗಡೆ ಇದೆ. ಬೇರೆ ಪಕ್ಷದವರು ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು ಅಧಿಕಾರದಲ್ಲಿ ಕಾರ್ಪೊರೇಷನ್ ಅಲ್ಲಿ, ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು. ಆದರೆ ಇವತ್ತು ಬೇರೆ ಪಕ್ಷದವರು ಕೂಡ ಅಲ್ಲಲ್ಲಿ ಕಟ್ಟಡ ಕಟ್ಟಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಮಹಾನಗರ ಪಾಲಿಕೆಗೆ ಒಂದು ತಾಕತ್ತು ಧೈರ್ಯ ಇದೆ ಅಂತಾದ್ರೆ ಎಲ್ಲ ಕಡೆ ರೈಡ್ ಮಾಡಲಿ. ನೇರವಾಗಿ ಹೇಳ್ತೇನೆ, ಎಲ್ಲ ಕಡೆ ರೈಡ್ ಮಾಡಿ ಅದರ ಒಂದು ಅನುಮತಿ ಏನಿದೆ ತಗೊಳ್ಳಿ. ನಿಜವಾಗಿ ಹೇಳ್ಬೇಕಾದ್ರೆ ಪಾಪದವರ ಮನೆಯವರಿಗೆ ಅವರಿಗೆ ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಕಟ್ಟಡಗಳನ್ನ ಇವತ್ತು ಕೆಡವಿ ಹಾಕ್ತಾ ಇದ್ದಾರೆ. ಆದ್ರೆ ಅವ್ರು ಏನೂ ಕೂಡ ಮಾತಾಡೋದಿಲ್ಲ ಅನ್ನೋದಕ್ಕೋಸ್ಕರ ಈಗ ಮಹಾನಗರ ಪಾಲಿಕೆಯವರು ಈ ರೀತಿ ಬಳಸ್ತಾ ಇದಾರ ಅಂತ ಅಲ್ಲ, ಕೆಡವಿ ಆಗ್ತಾ ಇದ್ದಾರೆ. ಇವತ್ತು ನೋಡಿ, ಒಂದು ಕಷ್ಟಪಟ್ಟು ಇವತ್ತು ಒಂದು ಕಟ್ಟಡ ಕಟ್ಟಬೇಕಾದ್ರೆ ನಾವು ಕಾಂಟ್ರಾಕ್ಟ್ ಅಥವಾ ಇಂಜಿನಿಯರ್ ಅನ್ನು ಹಿಡಿತೇವೆ. ಇಂಜಿನಿಯರ್ ಅವರ ರೀತಿಯಲ್ಲಿ ಅವರೊಂದು ಡಿಸೈನ್ ಮಾಡಿಕೊಂಡು ಕಟ್ತಾ ಹೋಗ್ತಾರೆ. ಈ ನಮ್ಗೆ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಮನೆ ಕಟ್ಟುದು ಹೇಗೆ ಅಂತ, ಕಟ್ತಾ ಹೋಗ್ತಾರೆ. ಕೊನೆಗೆ ಅವರು ಪರ್ಮಿಷನ್ ಕೇಳಲಿಕ್ಕೆ ಹೋಗಿ ನೀವು ಇಷ್ಟು ತೆಗೀರಿ, ಇಷ್ಟು ಕಟ್ ಮಾಡಿ. ಆದ್ರೆ ಇಷ್ಟು ಕಟ್ ಮಾಡ್ಬೇಕಾದ್ರೆ ಗೃಹ ಪ್ರವೇಶ ಆದ ನಂತರ ಒಂದು ಅನುಮತಿ ಕೇಳಲಿಕ್ಕೆ ಹೋಗುವಾಗ ಇಷ್ಟು ಕಟ್ ಮಾಡಿ. ಹಾಗಾದ್ರೆ ಒಂದು ಬೆಲೆನೇ ಇಲ್ವಾ? ಹಾಗಾದ್ರೆ ಪಾಪದವರೊಂದು ಕಷ್ಟಪಟ್ಟು ಒಂದು ಎಲ್ಲೆಲ್ಲಿ ಸಾಲ ಮೂಲ ಮಾಡಿಕೊಂಡು ಇವತ್ತು ಮನೆ ಕಟ್ತಾರೆ. ಆದ್ರೆ ಇವರಿಗೆ ಯಾರು ಕೇಳುವವರಿಲ್ಲ. ಹಾಗಾದ್ರೆ ದೊಡ್ಡವರು ಏನು ಮಾಡಿದ್ರು ಆಗ್ತದೆ. ಇವತ್ತಿನ ಪರಿಸ್ಥಿತಿ ಮಂಗಳೂರಿನಲ್ಲಿ ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದಂಧೆ ಶುರುವಾಗಿದೆ. ನಿಜವಾಗಿ ಹೇಳ್ಬೇಕಾದ್ರೆ ದೊಡ್ಡ ದಂಧೆ ಶುರುವಾಗಿದೆ. ಇವತ್ತು ಎಲ್ಲಾ ಕಡೆ ಪ್ರತಿಭಟನೆ ಅದು ಇದು ಮಾಡ್ತಾರೆ. ಆದ್ರೆ ಇದ್ರ ಬಗ್ಗೆ ಯಾರೂ ಕಿವಿ ಕೊಡುದಿಲ್ಲ. ಇದು ದೊಡ್ಡ ತಪ್ಪಾಗ್ತಿದೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಈಗಾಗಲೇ ಒಂದು ಅಂಕಿಅಂಶದ ಪ್ರಕಾರ ನಾವು ನೋಡೋದಾದ್ರೆ ಮಂಗಳೂರು ನಗರದಲ್ಲಿ ಅನಧಿಕೃತವಾಗಿ ಕಟ್ಟಡ 169 ಕಟ್ಟಡಗಳು ಈಗಾಗಲೇ ಅನಧಿಕೃತವಾಗಿದೆ ಅಂತ ಹೇಳಾಗ್ತದೆ. ಅನಧಿಕೃತ 169 ಅಲ್ಲ, ಸರಿಯಾಗಿ ವಿವರಣೆ ಮಾಡಿ ನೋಡಿದ್ರೆ 169 ಅಲ್ಲ, ಅದಕ್ಕಿಂತ ಜಾಸ್ತಿ ಇರ್ಬೋದು. ಅನಧಿಕೃತ ಅಂದ್ರೆ ಒಂದು ಲೈಸೆನ್ಸ್ ತಗೊಂಡ್ರೆ ಒಂದು ಬಿಲ್ಡಿಂಗಿಗೆ ಲೈಸೆನ್ಸ್ ತಗೊಳ್ತಾರೆ, ಅದರ ಹತ್ತಿರ ಇನ್ನೊಂದು ಬಿಲ್ಡಿಂಗ್ ಏರಿಸ್ತಾರೆ, ಅದು ಅನಧಿಕೃತ ಆಯ್ತು. ಈ ಬಿಲ್ಡಿಂಗ್ ಏರಿಸಿದ್ರೆ ಅದರ ಒಂದು ಗೋಡೆ ಒಂದು ರೋಡಿನ ಬದಿ ಇರ್ತದೆ, ಅದು ಅನಧಿಕೃತ ಆಯ್ತು. ಆದ್ರೆ ನೋಡಿದ್ರೆ ನೀವು ಹೇಳಿದ ಕೌಂಟಿಂಗ್ ಅಲ್ಲ, ಅದಕ್ಕಿಂತ ಜಾಸ್ತಿ ಇರ್ಬೋದು. ಇದಕ್ಕೆ ನೇರವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾರಿದ್ದಾರೆ ನೇರವಾಗಿ ಅದರ ಬಗ್ಗೆ ವಿಚಾರಣೆ ಮಾಡಲಿ. ನೇರವಾಗಿ ಎಲ್ಲ ಅವರಿಗೆ ಉತ್ತರ ಸಿಗುತ್ತೆ. ಆದ್ರೆ ಹೋಗುದಿಲ್ಲ, ಇವತ್ತಿನ ದಿನ ಅಲ್ಲಿ ಹೋಗುದಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ರಾಜಕೀಯ ತಿಮಿಂಗಿಳಗಳಿದೆ. ತಿಮಿಂಗಿಳಗಳು ಇರುವಾಗ ಭಾರಿ ಕಷ್ಟಕರ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಅವರು ಸಹ ಆಚೆ ಈಚೆ ನೋಡ್ತಾ ಇದ್ದಾರೆ.
ಅಂತ ಪರಿಸ್ಥಿತಿ ನಿರ್ಮಾಣ ಓಕೆ. ಇವತ್ತು ಎಷ್ಟೋ ಕಟ್ಟಡಗಳು ಈಗಾಗಲೇ ನೀವು ಹೇಳಿದ್ರಿ 169 ಅಲ್ಲ, ಅದಕ್ಕಿಂತ ಹೆಚ್ಚಿನ ಕಟ್ಟಡಗಳೇ ಇವತ್ತು ನಗರದಲ್ಲಿದೆ ಅಂತ. ಪಾಲಿಕೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ? ಪಾಲಿಕೆ ಅಂದ್ರೆ ಇವತ್ತು ನೋಡಿ ಅಧಿಕಾರಿಗಳು ಯಾರು ಮಾತಾಡುದಿಲ್ಲ. ಯಾಕೆಂದ್ರೆ ರಾಜಕೀಯ ಬಲ ಅಲ್ಲಿರುವಾಗ ಯಾರು ಅಧಿಕಾರಿಗಳು ಮಾತಾಡ್ತಾರೆ? ಇವತ್ತು ಅಧಿಕಾರಿಗಳು ಕೆಲವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ರಾಜಕೀಯ ಕೆಲವೊಂದು ವ್ಯಕ್ತಿಗಳ ಎದುರುಗಡೆ ಅವರಿಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಲಾ ಅಂಡ್ ಆರ್ಡರ್ ಅನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನೋಡಿ, ಇವತ್ತು ಒಂದು ಮಾತಿನ ಒಂದು ಬದಿಯಲ್ಲಿ ಹೇಳ್ಬೇಕಾದ್ರೆ ಇವತ್ತು ಒಂದು ದಕ್ಷ ಅಧಿಕಾರಿಗಳು ಇವರು ಮದನ್ ಮತ್ತೆ ಇಲ್ಲಿ ಉಡುಪಿಯಲ್ಲಿ ಅನುಪಮ ಏನ್ ಮಾಡಿದ್ರು? ಬಿಟ್ರು. ಇವತ್ತು ಏನೋ ಒಂದು ದೊಡ್ಡ ಒಂದು ಪೋಸ್ಟ್ಗೆ ಬಂದವರು ಕೂಡ ಅದಕ್ಕೆ ರಾಜೀನಾಮೆ ಕೊಟ್ಟು ಬಂದಿದೆ. ಯಾಕೆಂದ್ರೆ ಇವತ್ತು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇವತ್ತು ನ್ಯಾಯಯುತವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಬಿಟ್ಟಿದ್ದಾರೆ. ಅಂತ ಅಧಿಕಾರಿಗಳು ಇವತ್ತು ಕೈಕಟ್ಟಿ ಕೂತಾಗೆ ಆಗಿದೆ. ಇವತ್ತು ಕಾರ್ಪೊರೇಷನ್ ಅಲ್ಲಿ ನೋಡ್ಬೋದು ನೀವು, ಅವರ ಒಂದು ಮೀಟಿಂಗ್ ಅಲ್ಲಿ ಒಂದು ಅಜೆಂಡಾ ಏನಾದ್ರು ಮಂಡಿಸುವಾಗ ಅಧಿಕಾರಿಗಳು ಆ ಬದಿಯಲ್ಲಿದ್ದಾರೆ. ಇವತ್ತು ಆ ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೆ ಅವರು ಹೇಳಿದ ಮಾತನ್ನ ಅವ್ರು ಕೇಳಿಕೊಂಡು ಕೂತ್ಕೊಳ್ತಾರೆ. ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ನಾಳೆ ಏನಾದ್ರೂ ಅಲ್ಲಿ ಇದು ಮಾಡಿದ್ರೆ ಅವರನ್ನು ಇಲ್ಲಿಂದ ಬೇರೆ ಕಡೆಗೆ ಬದಲಾವಣೆ ಮಾಡ್ತಾರೆ. ರಾಜಕೀಯ ನಾಯಕರ ಕೈಗೊಂಬೆ ಆಗಿ ಇವತ್ತಿನ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಬೇಕು, ಮಾಡದಿದ್ರೆ ಅಂತ ಪರಿಸ್ಥಿತಿ. ಯಾಕೆಂದ್ರೆ ಇಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಇಲ್ಲಿ ಅವರು ಎಲ್ಲಿಯ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಸಹ ಬೇಸರ ಆಗ್ತದೆ ಅಧಿಕಾರಿಗಳಿಗೆ. ಅಂತ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಅದಕ್ಕೆ ಸ್ವಲ್ಪ ಅಧಿಕಾರಿಗಳು ಅವರ ಒಂದು ಏನಿದೆ ಅವರ ಅಧಿಕಾರವನ್ನು ತೋರಿಸಿಕೊಂಡು ಇವತ್ತು ಕೆಲಸ ಮಾಡ್ಬೇಕಿತ್ತು. ಅವರು ಕೂಡ ಅವರ ಕೈಗೊಂಬೆ ಹಾಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕಡೆ ನಮ್ಗೆ ಅಂತ. ಆದ್ರೆ ಇವತ್ತು ಪಾಪದವರು ಅಲ್ಲಿ ಹೊಂಡದಲ್ಲಿ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮ್ಮ ಮಂಗಳೂರಲ್ಲಿ. ನಿಜ. ಈಗಾಗಲೇ ಎಷ್ಟೋ ಕಟ್ಟಡಗಳು ನಗರದಲ್ಲಿ ತಲೆ ಎತ್ತಿದೆ. ಇನ್ನೊಂದು ಕಡೆ ನಾವು ನೋಡಿದಾದ್ರೆ ರಸ್ತೆಯ ಪಕ್ಕದಲ್ಲಿಯೇ ಕಟ್ಟಡಗಳಿದೆ. ಒಂದು ಕಡೆ ಜನರಿಗೂ ಕೂಡ ಫುಟ್ಪಾತ್ ವ್ಯವಸ್ಥೆಗಳೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ, ಇನ್ನೊಂದು ಕಡೆಯಲ್ಲಿ ಪಾರ್ಕಿಂಗ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನೋಡಿ, ನಾವು ಒಂದು ಮನೆ ಕಟ್ಟಬೇಕಾದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೇಕು ಹೇಳ್ತಾರೆ. ಎಲ್ಲಿಯ ಒಂದು ಒಳಗಡೆ ಒಂದು ಸಿಟಿಯಲ್ಲಿ ಅಲ್ಲ, ಒಳಗಡೆ ಒಂದು ಮನೆ ಕಟ್ಟಬೇಕಾದ್ರೆ ನೀವು ಕಾರಿಗೆ ಪಾರ್ಕಿಂಗ್ ಮಾಡಬೇಕು, ಗಾಡಿಗೆ ಪಾರ್ಕಿಂಗ್ ಮಾಡಬೇಕು ಅಂತ. ಎಲ್ಲಿದೆ ಮಂಗಳೂರು ಹೃದಯ ಭಾಗ, ಮಂಗಳೂರಿನ ಪೇಟೆಯಲ್ಲಿ ಎಲ್ಲಿದೆ ಪಾರ್ಕಿಂಗ್? ಈಗ ಅಲ್ಲಿ ರೂಪ ಹೋಟೆಲ್ ಇದೆ, ಅಲ್ಲಿ ಎಲ್ಲಿದೆ? ಪೂಂಜಾ ಆರ್ಕೇಡ್ ಇದೆ, ಎಲ್ಲಿದೆ? ಗೋಕುಲ್ ಮಾರ್ಕೆಟ್ ಇದೆ, ಎಲ್ಲಿದೆ ಪಾರ್ಕಿಂಗ್? ಹಾಗಾದ್ರೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಯಾಕೆ ಒಂದು ಸಲ JCB ಕೊಂಡೋದ್ರು ವಾಪಸ್ ಬಂದ್ರು? ಆದ್ರೆ ಹಣಕ್ಕೋಸ್ಕರ JCB ಕೊಂಡೋದ್ರು ಅದನ್ನು ರಿಟರ್ನ್ ಬರ್ತಾರೆ. ಇವತ್ತು ಪಾರ್ಕಿಂಗೇ ಇಲ್ಲ. ಇವತ್ತು ನೋಡಿ, ಅಂತವರ ಕೈಯಲ್ಲಿ ಹಣ ತೆಕ್ಕೊಂಡುಕೊಂಡು ಇವತ್ತು ಅಧಿಕಾರಿಗಳು ನೇರವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಹಣದ ಹಿಂದೆ ನಿಂತಿದ್ದಾರೆ. ಇವತ್ತು ಹಣ ಕೊಟ್ಟರೆ ಇವತ್ತು ಯಾರನ್ನು ಅಪ್ಪ ಅಮ್ಮ ಹೇಳ್ತಾರೆ. ಇವತ್ತು ಅಂತ ಪರಿಸ್ಥಿತಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇದೆ. ಇವತ್ತು ಇದನ್ನು ನಿಲ್ಲಿಸಬೇಕು. ಇವತ್ತು ಒಂದು ಸರ್ಕಾರ ಏನೋ ಒಂದು ಬರ್ತಾ ಇದೆ, ನೋಡುವ ಯಾವ ಸರ್ಕಾರ ಬಂದು ಯಾವ ರೀತಿ ನಿಲ್ಲಿಸ್ತದೆ ಅಂತ ನಾವು ಸೌಮ್ಯ ನೋಡ್ಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದ ಕೈಯಲ್ಲಿ ಇರೋದು. ಯಾಕಂದ್ರೆ ಅದಕ್ಕೋಸ್ಕರ ಈಗ ಒಂದಿಷ್ಟು ಪ್ರಚಾರಗಳು ನಡೀತಾ ಇದೆ, ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ. ಬಟ್ ಎಷ್ಟೆಲ್ಲ ಆಗ್ತದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ. ಅದೇ ಎಷ್ಟು ತನಕ ಇವತ್ತು ಮಾಡ್ತಾರೆ ಅಂತ ಎರಡು ಪಾರ್ಟಿ ಅವರು ನೇರ ಜಿದ್ದಿಯಲ್ಲಿ ಬರ್ತಾ ಇದ್ದಾರೆ. ನೋಡುವ ಇನ್ನು ಸ್ವಲ್ಪ ದಿನದಲ್ಲಿ ಯಾರು ಅಂತ ಗೊತ್ತಾಗ್ತದೆ. ಯಾರು ಗೊತ್ತಾದ ನಂತರ ಯಾರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಾವು ಸಹ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಓಟ್ ಹಾಕಿ ನಾವು ಗೆಲ್ಲಿಸ್ತೇವೆ ಒಬ್ರನ್ನು, ಅವ್ರು ಏನ್ ಮಾಡ್ತಾರೆ ಅಂತ ಮತ್ತೆ ಗೊತ್ತಾಗುದು. ಈಗ ಮನೆ ತನಕ ಬರ್ತಾರೆ, ಮನೆಗೆ ತನಕ ಬಂದು ನಿಮ್ಗೆ ಏನಾಗ್ಬೇಕು ಅದು ಇದು ಎಲ್ಲ ಕೇಳ್ತಾರೆ. ಮತ್ತೆ ಬೇಡ, ಮತ್ತೆ ಅಲೋ ಫೋನ್ ಮಾಡುವಾಗ ಆಯ್ತು ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿಜವಾಗಿ ಹೇಳ್ಬೇಕಾದ್ರೆ ಏನು ಒಂದು ನಮ್ಗೆ ಕೆಲಸ ಉಂಟಾ, ಆ ಕೆಲಸವನ್ನು ನೇರವಾಗಿ ಮಾಡಿ ಅಂತ ನಾನು ಮಹಾನಗರ ಪಾಲಿಕೆಯಲ್ಲಿ ನಾನು ವಿನಂತಿ ಮಾಡ್ತಿದ್ದೇನೆ. ನಿಜ. ಓಕೆ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಈಗಾಗಲೇ ನಾವು ಮಾತಾಡಿದ್ವಿ, ಒಂದು ಕಡೆ ಹಿಂದೆ ಸಾಕಷ್ಟು ಮಾತು ಕೇಳಿ ಬಂದಿತ್ತು, ನಾವು ನಗರದಲ್ಲಿರುವಂತಹ ಪ್ರದೇಶವನ್ನ ರಸ್ತೆಯನ್ನ ಅಗಲೀಕರಣ ಮಾಡ್ತೀವಿ, ಅಲ್ಲಿ ಕೆಲವೊಂದಿಷ್ಟು ಮನೆಗಳಿದೆ ಅಥವಾ ಮನೆ ಮುಂಭಾಗಿದ್ರೆ ಅದಷ್ಟು ಹೋಗುತ್ತೆ, ಈ ರೀತಿಯ ವ್ಯವಸ್ಥೆಗಳೆಲ್ಲ ಇತ್ತು. ಆದ್ರೆ ಅಂತ ವ್ಯವಸ್ಥೆ ಇವತ್ತಿಗೂ ಕೂಡ ತರಲಿಲ್ಲ. ಕೇವಲ ಮಾತು ಮಾತ್ರ ಇದಕ್ಕೆ ಯೂಸ್ ಆಗುತ್ತಾ, ಅಥವಾ ಅದನ್ನ ತರುವಂತ ಪ್ರಯತ್ನ ಯಾಕೆ ಆಗ್ತಿಲ್ಲ ಅಂತ? ಇವತ್ತು ನೋಡಿ, ಇವತ್ತು ಹೇಳ್ಬೇಕಾದ್ರೆ ಇಲ್ಲಿ ಕಾರ್ಶೀಟ್ ಬದಿಯಲ್ಲಿ ಎಲ್ಲ ರಸ್ತೆ ಅಗಲೀಕರಣ ಆಗಿದೆ. ಅಗಲೀಕರಣ ಆಗಿದೆ, ಆದ್ರೆ ಪಾರ್ಕಿಂಗ್ ಎಲ್ಲಿದೆ ಅಲ್ಲಿ? ಇವತ್ತು ಫುಟ್ಪಾತ್ ಬೇಕು, ಪಾರ್ಕಿಂಗ್ ಬೇಕು, ಎಲ್ಲಿ ಮಾಡಿದ್ದಾರೆ? ಇವತ್ತು ಅಗಲೀಕರಣ ಹೇಳ್ತಾರೆ. ಇದ್ದ ರಸ್ತೆಯನ್ನೇ ಅಗಲ ಮಾಡಿಕೊಂಡು ಹೋದ್ರೆ, ಆದ್ರೆ ರಸ್ತೆ ಮಾಡಿದ ನಂತರ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಇವತ್ತು ಜನಸಾಮಾನ್ಯರು ನಾವು ಅಥವಾ ನೀವು ಯಾರೇ ಒಂದು ಅಲ್ಲಿ ಒಂದು ಪಕ್ಕದ ಅಂಗಡಿಗೆ ಅಥವಾ ಹೋಗ್ಬೇಕಾದ್ರೆ ರೋಡಲ್ಲಿ ರಸ್ತೆ ಮಧ್ಯದಲ್ಲಿ ಈಗ ಗಾಡಿ ನಿಲ್ಲಿಸಿ ಹೋಗುವಂತ ಪರಿಸ್ಥಿತಿ ಕಾರ್ಶೀಟ್ನಲ್ಲಿ ನಿರ್ಮಾಣ ಆಗಿದೆ. ಕಾರ್ಶೀಟ್ ಬಿಡಿ, ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಕೂಡ ಇಲ್ಲಿ ಲೋಕಲ್ಸ್ ಹಾಗೆ ನಿರ್ಮಾಣ ಆಗಿದೆ. ಎಲ್ಲಿಯೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ನಿಜವಾಗಿ ಹೇಳ್ಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇವತ್ತು ಸಿಟಿಯಲ್ಲಿ
ಒಂದು ಪಾರ್ಕಿಂಗ್ ಮಾಡಬೇಕಾದ್ರೆ ಪೇ ಮಾಡಬೇಕು. ಪೇ ಮಾಡಬೇಕು ಯಾರು? ನಾವು ಪೇ ಮಾಡಬೇಕು. ನಾವು ಕಟ್ತಾ ಇದ್ದೇವೆ ಟ್ಯಾಕ್ಸ್. ನಾವು ಅಲ್ಲಿಗೆ ಗಾಡಿಯ ಇನ್ಸೂರು ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ನಾವು ಗಾಡಿ ಇಟ್ಕೊಂಡು ಹೋಗ್ತೇವೆ. ಮಹಾನಗರ ಪಾಲಿಕೆಯ ರಸ್ತೆಯಲ್ಲಿ ಮಹಾನಗರ ಪಾಲಿಕೆಯವರು ದಂಧೆ ವಸೂಲಿ ಮಾಡ್ತಾ ಇದ್ದಾರೆ ಇವತ್ತು ನೋಡಿ, ಒಂದು ಜನಸಾಮಾನ್ಯರು ಗಾಡಿಗಳು ಹೋಗುವಂಥ ರಸ್ತೆಯಲ್ಲಿ ಫುಟ್ಪಾತಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ಕೂಡ ಇವತ್ತು ಹಣ ವಸೂಲಿ ಮಾಡ್ತಾರೆ. ಅದು ದಂಧೆ, ಹಣ ವಸೂಲಿ ಮಾಡುವಂಥ ದಂಧೆ ಇವತ್ತು ಕೆಲವರು ಹೇಳ್ಬೋದು ಅಲ್ಲಿ ಬಂದ ಇಲ್ಲಿ ಬಂದ, ಅವ ಇಷ್ಟು ಕೇಳಿದ ಅಷ್ಟು ಕೇಳಿದ ಅಂತ ಕೆಲವು ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ ಇಲ್ಲಿ? ಇದು ಹಗಲು ದರೋಡೆ. ಯಾರೇ ಗಾಡಿ ನಿಲ್ಲಿಸಿದ್ರು 10 ರೂಪಾಯಿ 5 ರೂಪಾಯಿ ಟಿಕೆಟ್ ಕೊಡ್ತಾರೆ. ಯಾವುದಕ್ಕೋಸ್ಕರ ಕೊಡಬೇಕು ನಾವು ಅವರಿಗೆ ಹಣ? ಆದರೆ ನಾವು ಟ್ಯಾಕ್ಸ್ ಕಟ್ಟಲ್ವಾ? ಅದಕ್ಕೆ ಪಾರ್ಕಿಂಗ್ ಮಾಡಬೇಕಾದ್ರೆ ಒಳ್ಳೆ ಒಂದು ಪಾರ್ಕಿಂಗ್ ನಿರ್ಮಾಣ ಮಾಡಲಿ. ಇವತ್ತು ಏನೋ ಒಂದು ಬಿಲ್ಡಿಂಗ್ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಕೊಡ್ಲಿ. ಮಹಾನಗರ ಪಾಲಿಕೆ ಆಗಲ್ವಾ? ಇದೇ ಅಲ್ಲ ಜಾಗ ತುಂಬ, ಯಾವುದಕ್ಕೋಸ್ಕರ ಇದು ಮಾಡಬೇಕು? ಮಾಡಲಿ ಅಲ್ಲ ಅಂಥದ್ದೆಲ್ಲ. ಇವತ್ತು ನಾವು ಕಟ್ಟುವ ರೋಡಿನ ಟ್ಯಾಕ್ಸ್, ನಾವು ಗಾಡಿ ಹೋಗೋ ಫುಟ್ಪಾತಲ್ಲಿ ನಾವು ಗಾಡಿ ಇಟ್ಟರೆ ಅದಕ್ಕೂ ನಾವು ಟ್ಯಾಕ್ಸ್. ಅಂಥ ಪರಿಸ್ಥಿತಿ ಇವತ್ತು ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಇವತ್ತು ಹಣ ವಸೂಲಿ ಮಾಡ್ತಿದೆ. ದಂಧೆ ಅದೊಂದು ಲೂಟಿ ಮಾಡ್ತಾ ಇದ್ದಾರೆ ಹಣ. ಈ ಜನರು ನಿಜವಾಗಿ ಹೇಳ್ಬೇಕಾದ್ರೆ ಇದ್ರ ಬಗ್ಗೆ ಜನಸಾಮಾನ್ಯರು ಎದ್ದು ನಿಲ್ಬೇಕು. ಪ್ರತಿಯೊಬ್ರು ಹೋಗುವಾಗ ಅಲ್ಲಿ ಇಡ್ತಾರೆ, 5 ರೂಪಾಯಿ ಕೊಡ್ತಾರೆ. ಯಾವುದಕ್ಕೋಸ್ಕರ ಕೊಡಬೇಕು? ಯಾಕೆ ಜನಸಾಮಾನ್ಯರಿಗೆ ಬುದ್ಧಿ ಬರೋದಿಲ್ಲ? ಮಾತಾಡ್ಲಿ, ಎಲ್ಲರೂ ಎದ್ದು ನಿಂತ್ರೆ ಎಲ್ಲ ಕೆಲಸ ಆಗುತ್ತೆ. ಇವತ್ತು ನಾವು ಯಾವುದೇ ಕೆಲಸಕ್ಕೆ ನಾವು ಎದುರು ಹೋದ್ರೆ, ಎಲ್ಲರೂ ಹೋದ್ರೆ ಮಾತ್ರ ಅಲ್ಲಿ ಕೆಲಸ ಆಗುತ್ತೆ. ಇವತ್ತು ಒಂದು ರಾಜಕೀಯ ವ್ಯಕ್ತಿ ಬಂದು ಅದು ಮಾಡಿ ಇದು ಮಾಡಿ ಅಂತ ಅಲ್ಲಿ ಲಕ್ಷ ಟೆಂಡರ್ ಪಾಸ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಲಕ್ಷ ಟೆಂಡರ್ ಪಾಸ್ ಮಾಡ್ತಾರೆ? ಇವತ್ತು ಅನಧಿಕೃತ ಕಟ್ಟಡ ಹೇಳ್ತೇವೆ ನಾವು. ಇವತ್ತೊಂದು ಬಸ್ ನಿಲ್ಬೇಕಾದ್ರೆ ಒಂದು ಬಸ್ ತಂಗುದಾಣ ಎಲ್ಲಿದೆ? ನಡು ರಸ್ತೆಯಲ್ಲಿದೆ. ಇಲ್ಲೇ ಇರ್ಬೋದು ಹೃದಯ ಭಾಗ, ಇಲ್ಲಿ ಚೌಕಿಯಲ್ಲಿ. ಅದನ್ನು ಯಾರು ಕೇಳುವವರಿಲ್ಲ. ಯಾಕಂದ್ರೆ ಅವರು ಮನಸ್ಸಿಗೆ ಬಂದಲ್ಲಿ ಇವತ್ತು ಮಾಡಬಹುದು. ಅಂದ್ರೆ ಅವರ ಒಂದು ಫೋಟೋಸ್ ಬಂದ್ರೆ ಆಯ್ತು, 10 ಲಕ್ಷ ಅನುದಾನ, 20 ಲಕ್ಷ ಅನುದಾನ ಅಂತ ಯಾರು ಕೇಳುದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ನಿಜ. ಯಾಕಂದ್ರೆ ಈಗಾಗಲೇ ನೀವು ಹೇಳಿದ್ರಿ ರಸ್ತೆ ಬದಿಯಲ್ಲಿ ಬಸ್ ಸ್ಟಾಪ್ ಮಾಡಿದ್ದಾರೆ, ಇದರಿಂದ ಕೂಡ ಸಮಸ್ಯೆ ಆಗ್ತಿದೆ ಅಂತ. ಆದ್ರೆ ಯಾರು ಕೂಡ ಇವತ್ತು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಈಗಾಗಲೇ ಅಲ್ಲಿ ಸಾಕಷ್ಟು ಕಡೆ ನಾವು ನೋಡ್ಬೋದು ಬಸ್ ಸ್ಟಾಪ್ ಗಳೇ ಇಲ್ಲ. ಇದ್ರ ಬಗ್ಗೆ ಕೂಡ ಇವತ್ತು ಜನ ಮಾತಾಡ್ತಿಲ್ಲ. ಇವತ್ತು ನೋಡಿ, ನಾನೊಂದು ಹೇಳುದಂದ್ರೆ, ಕೆಲವು ಕಡೆ ನೋಡಿ ರಸ್ತೆ ಯಾರ್ದು? ರಸ್ತೆ ಸರ್ಕಾರದ್ದು. ಇವತ್ತು ನಾವು ಒಂದು ಮತ ಕೊಟ್ಟು ಒಂದು ವ್ಯಕ್ತಿಯನ್ನು ನಾವು ಆರಿಸುವುದು ಯಾರನ್ನು? ಜನಸಾಮಾನ್ಯವರು. ನಮ್ಮಾಗೆ ನಿಮ್ಮಾಗೆ ಜನಸಾಮಾನ್ಯರವರು. ಅವರನ್ನು ಆರಿಸಿದ ನಂತರ ಒಂದು ಸ್ಥಳೀಯ ಒಂದು ಕಾರ್ಪೊರೇಟರ್ ಆಗ್ತಾರೆ. ಅದರ ನಂತರ ಇವತ್ತು ನೋಡಿ, ಅವರ ಮನೆಯ ಡ್ರವರಿಂದ ಅಥವಾ ಮನೆಯ ಒಂದು ಪರ್ಸಿಂದ ಅವರು 1 ರೂಪಾಯಿ ಹಾಕಲ್ಲ. ಕಾರ್ಪೊರೇಷನ್ ಹಣ, ಸರ್ಕಾರದ ಹಣ. ಇವತ್ತು ಅಷ್ಟು ಲಕ್ಷ ಅನುದಾನದಲ್ಲಿ ಒಂದು ತಂಗುದಾನ ಮಾಡಿದ್ದಾರೆ ಅಂತ ಅವರ ಬೋರ್ಡು. ಇಷ್ಟು ಲಕ್ಷ ಅನುದಾನದಲ್ಲಿ ರಿಕ್ಷಾ ಪಾರ್ಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಇನ್ನೊಬ್ಬರ ಬೋರ್ಡು. ಯಾವುದಕ್ಕೋಸ್ಕರ ಹಾಕಬೇಕು? ನಾವು ಮೂರ್ಖರಾಗಿದ್ದೇವೆ ಇವತ್ತು. ಯಾಕಂದ್ರೆ ಇವತ್ತು ರಿಕ್ಷಾ ಪಾರ್ಕಿನವರು ಸಹ ನಮಗೆ ರಿಕ್ಷಾ ತಂಗುದಾನ ಮಾಡಿದ್ರು. ಯಾರ ಸ್ಥಳ? ಅನಧಿಕೃತ. ಇವತ್ತು ಯಾರ್ದು? ಅವರ ಜಾಗದಲ್ಲಿ ಮಾಡಿಕೊಟ್ರ? ಅವರೊಂದು 10 ಸೆನ್ಸಲ್ಲಿ ಮಾಡಿಕೊಡ್ಲಿ ಇವತ್ತು ಜನಸಾಮಾನ್ಯರಿಗೆ. ಇವತ್ತೊಂದು ನಾನು ಹೇಳ್ಬೇಕಾದ್ರೆ ಒಂದು ಕಾರ್ಪೊರೇಟರ್ ಅಥವಾ MLA ಅವರ ಒಂದು 10-20 ಸೆನ್ಸ್ ಇದ್ರೆ ಒಂದು ಒಳ್ಳೆ ಒಂದು ಪಾರ್ಕ್ ನಿರ್ಮಾಣ ಮಾಡಿ ಕೊಡ್ಲಿ, ಅಥವಾ ಒಂದು ಭಜನಾ ಮಂದಿರನ ಒಂದು ಏನಾದರೂ ಒಂದು ಮಾಡಿಕೊಡಲ್ಲ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಸ್ಥಳಗಳಲ್ಲಿ ಅವರು ಎಷ್ಟೋ ಲಕ್ಷ ಅನುದಾನದಲ್ಲಿ ಅವರು ಮಾಡಿಕೊಂಡು ಅವರ ಪೋಸ್ಟರ್ ಹಾಕ್ತಾರೆ. ಇದು ಅನಧಿಕೃತ. ಇವತ್ತು ಹೇಳ್ಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಲಾಸ್ಟಿಗೆ ಅವರ ಬೋರ್ಡ್ ಯಾವುದಕ್ಕೋಸ್ಕರ? ನಿಜವಾಗಿ ಅದು ತಪ್ಪು. ಎಲ್ಲ ನೋಡ್ಬೇಕಾದ್ರೆ ಅನಧಿಕೃತವೇ ಇದೆಲ್ಲ. ನಿಜ. ಯಾಕಂದ್ರೆ ಎಷ್ಟೋ ಕಡೆ ಪಾರ್ಕಿಂಗ್ ಅನ್ನು ನಾವು ಕೇಳೋದಾದ್ರೆ, ಅಂದ್ರೆ ಈಗ ಅನಧಿಕೃತವಾದಂತಹ ಕಟ್ಟಡಗಳಿಗೆ ಅವಕಾಶ ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ರಸ್ತೆ ಬದಿಯಲ್ಲಿ ಕಟ್ಟಡಗಳನ್ನ ಕಟ್ಟುತ್ತಾರೆ, ಕೆಡವಿ ಹಾಕೋದು ಇಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ರೀತಿ ಮಾತಾಡೋದಿಲ್ಲ. ಆದ್ರೆ ಒಬ್ರಿಗೆ ಇದೀಗ ವಾಹನ ಸವಾರರಿಗೆ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಬೇಕು ಅಂದ್ರೆ ಎಲ್ಲೂ ಕೂಡ ಪ್ಲೇಸ್ ಇರೋದಿಲ್ಲ. ಎಲ್ಲೂ ಕೂಡ ಅಲ್ಲಿ ಪಾರ್ಕ್ ಮಾಡ್ಬೇಡಿ, ಇಲ್ಲಿ ಪಾರ್ಕಿಂಗ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಇನ್ ಎಲ್ಲಿ ಮಾಡ್ಬೇಕಾಗುತ್ತೆ ಅಂತ ಪಾರ್ಕಿಂಗ್? ಅದೇ ನಾವು ನಮ್ಗೆ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ಅಂತ ಪರಿಸ್ಥಿತಿ ಆಗಿದೆ. ಇವತ್ತು ನೋಡಿ, ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ನಾನು ಏನು ಅವರನ್ನು ವಿರೋಧ ಮಾಡೋದಲ್ಲ, ನನಗೆ BJP ಸರ್ಕಾರವನ್ನು ಸಹ ವಿರೋಧ ಮಾಡಲ್ಲ, ಯಾವುದನ್ನು ವಿರೋಧ ಮಾಡಲ್ಲ. ಯಾಕೆಂದರೆ ನಾವು ಏಟು ತಿಂದಿದ್ದೇವೆ. ಇವತ್ತು ರಾಜಕೀಯದಲ್ಲಿ ಏಟು ತಿಂದಿದ್ದೇವೆ. ಇವತ್ತು ನೋಡಿ, ಒಳ್ಳೆ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ರು. ಕಟ್ಟಡ ಪರವಾನಿಗೆ ಇದೆಯಾ ಇಲ್ವಾ ಗೊತ್ತಿಲ್ಲ, ಸರ್ಕಾರದಿಂದ ಮಾಡಿದ್ರು. ಪಾಪದ ವ್ಯಕ್ತಿಗಳಿಗೆ 5 ರೂಪಾಯಿ 10 ರೂಪಾಯಿಗೆ
ಹೊಟ್ಟೆ ತುಂಬ ಕೊಡ್ತಾರೆ. ಆದರೆ ಅಲ್ಲಿಗೆ ಹೋಟೆಲ್ಗೆ ಹೋಗ್ಬೇಕಾದ್ರೆ ಪಾರ್ಕಿಂಗ್ ಎಲ್ಲಿದೆ? ಎಲ್ಲಿದೆ ಪಾರ್ಕಿಂಗ್? ಎಲ್ಲಿ ಮಾಡಬೇಕು ವ್ಯಕ್ತಿ? ಈಗ ನಾವು ಒಂದು ಸಡನ್ ಹೋದೆವು ಗಾಡಿಯಲ್ಲಿ, ಎಲ್ಲಿ ಪಾರ್ಕಿಂಗ್ ಮಾಡಿ ನಾವು ತಿನ್ನಬೇಕು? ಇವತ್ತು ಅಷ್ಟು ದೊಡ್ಡ ಕಟ್ಟಡ ಆಗುವಾಗ ಅಷ್ಟೇ ದೊಡ್ಡ ಕಟ್ಟಡ ನಾವು ಅಥವಾ ಜನಸಾಮಾನ್ಯ ಯಾರಾದರೂ ಒಂದು ಕಟ್ಟಡ ಮಾಡಬೇಕಾದ್ರೆ ಫುಲ್ಲು ಪಾರ್ಕಿಂಗ್ ಕೊಡಬೇಕು ಅವನಿಗೆ. ಅಡಿಯಲ್ಲಿ ಗಾಡಿ ತಿರುಗುವಷ್ಟು ಜಾಗ ಬಿಡಬೇಕು. ಇವತ್ತು ಏನು ಫೇರ್ ಬರುವಾಗ ಒಂದು ತಿರುಗುವಷ್ಟು ಜಾಗ ಬಿಡಬೇಕು. ಆದರೆ ಆ ಇಂದಿರಾ ಕ್ಯಾಂಟೀನ್ಗಿಲ್ವಾ? ನಾನು ಕೇಳೋದು ಇಂದಿರಾ ಕ್ಯಾಂಟೀನ್ಗಿಲ್ವಾ? ಅಥವಾ ಒಂದು ಬೇರೆ ಯಾವುದಾದ್ರೂ ಇದು ಮಾಡುವಾಗ ಅದಕ್ಕಿಲ್ವಾ? ಆದರೆ ಅವರಿಗೆ ಬೇಕಾಗುವಾಗೆ ಕಟ್ಟಡ ಮಾಡ್ಬೋದು. ನಾವು ಜನಸಾಮಾನ್ಯರು ಪಾಪದವರು ಒಂದು ದಿನಕ್ಕೆ ಒಂದು 500 1,000 ದುಡಿಯುವವರು ಈ ರೀತಿ ಕಷ್ಟ ಬರಬೇಕು. ಮಹಾನಗರ ಪಾಲಿಕೆಯಲ್ಲಿ 1 ತಿಂಗಳ ತನಕ ಅನ್ನ ನನಗೆ ಒಂದು ಲೈಸೆನ್ಸ್ ಕೊಡಿ ಅಂತ ಬೇಡಬೇಕು, ಕಾಲಿಡಿಬೇಕು. ಅಂಥ ಪರಿಸ್ಥಿತಿ ನನಗೆ ಆಗಿದೆ. ಇದು ನಾನು ಹೇಳಬೇಕಾದ್ರೆ ನನಗೂ ಆಗಿದೆ. ನಾನು ಎನಿ ಟೈಮ್ ರೆಡಿ ಇದ್ದೇನೆ. ರಸ್ತೆ ಅಗಲೀಕರಣ ಆಗಬೇಕಾದ್ರೆ ನನ್ನ ಕಟ್ಟಡ ಕೂಡ, ನಾನು ನಿಜವಾಗಿ ನೇರವಾಗಿ ಹೇಳ್ತೇನೆ, ನನ್ನ ಕಟ್ಟಡ ಕೂಡ ರಸ್ತೆ ಬದಿಯಲ್ಲೇ ಇದೆ. ನಾನು ತೆಗಿಲಿಕ್ಕೆ ರೆಡಿ ಇದ್ದೇನೆ, ನಾನು ಕಟ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಅಷ್ಟು ಪೀಸನ್ನು ಕಟ್ ಮಾಡುವಾಗೇ ನಾನು ಕಟ್ಟಿದ್ದೇನೆ. ಯಾರಿಗೂ ಒಂದು ಕಷ್ಟಕರ ಅಥವಾ ಯಾವುದೇ ಒಂದು ಇವತ್ತು ಇಂಪ್ರೂವ್ಮೆಂಟ್, ಇವತ್ತು ಏನು ಸ್ಮಾರ್ಟ್ ಸಿಟಿ ಅಥವಾ ಇಂಪ್ರೂವ್ಮೆಂಟ್ ಯಾವುದೇ ಒಂದು ಆಗಬೇಕಾದ್ರೆ ನಾವು ಅದಕ್ಕೆ ನೇರವಾಗಿ ರೆಡಿ ಇರಬೇಕು. ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಇವತ್ತು ಕಟ್ ಮಾಡಲಿಕ್ಕೂ ರೆಡಿ ಇದ್ದೇನೆ. ಆದರೆ ಇವತ್ತು ಬಾಕಿದನ್ನು ಮಾಡಲಿ ಇವರು ಯಾವುದು ಮಾಡಲ್ಲ. ಇವತ್ತು ನಾನು ಬೇಡಿ ಲೈಸೆನ್ಸ್ ಕಂಪ್ಲೀಷನ್ ತಗೊಂಡಿದ್ದೇನೆ. ಆದರೆ ದೊಡ್ಡ ಹಣದವರಿಗೆ ಏನಿಲ್ಲ, ಫೋನಲ್ಲಿ ಆಗ್ತದೆ. ನಾವು ಬೇಡಬೇಕು ಹೋಗಿ ಅಂತ ಪರಿಸ್ಥಿತಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಈಗ ಕೂಡ ಆಗ್ತಿದೆ. ಇವತ್ತು ಕೂಡ ಒಂದು ನಮಗೆ ಗೊತ್ತಿದ್ದಾಗೆ ಇವತ್ತು ಒಳ್ಳೆ ನಮ್ಮ ದೇಶ ಕಾಯುವವರು ಒಂದು ಮನೆ ಕಟ್ಟಿದ್ದಾರೆ, ಯಾರು ಅಂತ ಹೇಳಲ್ಲ. ಅವರಿಗೂ ಕೂಡ ಇವತ್ತು ಕಷ್ಟ ಆಗಿದೆ. ನನಗೆ ಮೊನ್ನೆ ಹೇಳ್ತಾರೆ ಭಾರಿ ಕಷ್ಟ ಆಗ್ತಾ ಉಂಟು ಅಂತ. ಹಾಗಾದರೆ ಅದೇನು ಒಳಗೆ ಮೇನ್ ರೋಡ್ ಅಲ್ಲ, ಹೃದಯ ಭಾಗ ಅಲ್ಲ, ಚೌಕಿ ಜಂಕ್ಷನ್ ಅಲ್ಲ, ಅಥವಾ ಒಂದು ಹಂಪನಘಟ್ಟ ಅಲ್ಲ, ಕೂಳೂರು ಜಂಕ್ಷನ್ ಅಲ್ಲ, ಒಳಗಡೆ ರಸ್ತೆಯಲ್ಲಿ ಒಂದು ಮನೆ ಕಟ್ಟಿದ್ದಾರೆ. ಸ್ವಲ್ಪ ಏನೋ ಒಂದು ಸ್ಟೆಪ್ ಈಚೆ ಬಂದಿದೆ. ಅದಕ್ಕೂ ಕೂಡ ಅಂತ ಪರಿಸ್ಥಿತಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಆಗ್ತಿದೆ. ಅದಕ್ಕಿಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತಿ ನಿಲ್ತಾ ಇದೆ ಇವತ್ತು. ಅದು ಕಾಣಲ್ಲ ಇವರಿಗೆ. ಎಷ್ಟೋ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಇವತ್ತು ನಿರ್ಮಾಣ ಆಗ್ತಿದೆ ನಗರದಲ್ಲಿ. ಇವತ್ತು ಎಷ್ಟಿನ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ರಸ್ತೆ ಬದಿಯಲ್ಲೇ ಇವತ್ತಿಂತವೆಲ್ಲ ಕೂಡ ದೊಡ್ಡ ದೊಡ್ಡ ಕಟ್ಟಡಗಳಾಗ್ತವೆ. ನಾನು ಉದಾಹರಣೆ ಹೇಳ್ಬೇಕಾದ್ರೆ ಇವತ್ತು ಇಂದಿರಾ ಕ್ಯಾಂಟೀನ್, ಇವತ್ತು ಇಲ್ಲಿ ಬಿಜೆಪಿ ಅವರದೇ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಇದೆ ಇಲ್ಲಿ, ಬಜಾಜ್ ಸುಪ್ರೀಂ ದೊಡ್ಡ ಬಿಲ್ಡಿಂಗ್. ಸೈಡ್ ಅಲ್ಲಿ ರಸ್ತೆ ಇತ್ತು, ಗಾಡಿ ಹೋಗ್ತಾ ಇತ್ತು. ಈಗ ಅಲ್ಲಿ ಗಾಡಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಊರಿನವರೆಲ್ಲ ಜಗಳ ಮಾಡಿದ್ರು, ಅದರ ನಂತರ ಬಿಟ್ಟು ಕೊಟ್ರು. ಈಗ ಅಲ್ಲಿ ಕೂಡ ಅವರ ಗಾಡಿಯನ್ನು ನಿಲ್ಲಿಸ್ತಾ ಇದ್ದಾರೆ ಸುಪ್ರೀಂ ಬಜಾಜ್ನವರು. ಹಾಗಾದ್ರೆ ಇವತ್ತು ಅದು ಅನಧಿಕೃತ ಕಟ್ಟಡ ಅಲ್ವಾ? ಅದರಲ್ಲಿ ಎಲ್ಲಿದೆ ಪಾರ್ಕಿಂಗ್? ಹೈವೇ ಅಲ್ಲಿ ನಿಲ್ಲಿಸಬೇಕು ಗಾಡಿಯನ್ನು. ಅಂತ ಪರಿಸ್ಥಿತಿ ಇವತ್ತು ಅಲ್ಲಿ ಕೂಡ ನಿರ್ಮಾಣ ಆಗಿದೆ. ಯಾರ್ದು ಅಲ್ಲ, ನೇರವಾಗಿ ಹೇಳ್ತೇನೆ, DV ಸದಾನಂದ ಗೌಡ್ರ ಅವರದು ಬಿಲ್ಡಿಂಗ್ ಅದು. ಹಾಗಾದ್ರೆ ಈ ರಾಜಕೀಯ ಬಿಜೆಪಿ ಅವರು, ಕಾಂಗ್ರೆಸ್ ಆಗಲಿ, ಇವತ್ತು ಆ ರಾಜಕೀಯದವರು ಏನು ಮಾಡಿದ್ರು ನಡೀತಾ ಇದೆ. ಇವತ್ತು ಅನಧಿಕೃತ ಎಲ್ಲ ರಾಜಕೀಯದ ವ್ಯಕ್ತಿಗಳಿಂದ ಆಗ್ತಾ ಇದೆ ಇವತ್ತು. ಎಸ್, ಓಕೆ ಕುಮಾರ್ ಮಲೆಮರವರೇ, ಎಷ್ಟು ವಿಚಾರಗಳನ್ನ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ನಗರದಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮವಾದಂತಹ, ಅಧಿಕೃತವಾದಂತಹ, ಅನಧಿಕೃತವಾದಂತಹ ಎಷ್ಟೋ ಕಟ್ಟಡಗಳು ಇವತ್ತು ತಲೆ ಎತ್ತಾ ಇರುವಂತದ್ದು. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು, ಯಾಕೆ ಇಂತಹ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಾವು ಮಾತಾಡ್ತಿರುವ ಹಾಗೆ ಸಾಕಷ್ಟು
ಅನಧಿಕೃತವಾದಂತಹ ಕಟ್ಟಡಗಳು ಮಂಗಳೂರು ನಗರದಲ್ಲಿ ತಲೆ ಎತ್ತಾ ಇರುವಂತದ್ದು ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಯಾಕೆ ಅಥವಾ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಅವಕಾಶವನ್ನ ಕೊಡ್ತಾ ಇರುವಂತಹ ಮಂಗಳೂರು ಮಹಾನಗರ ಪಾಲಿಕೆ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇವತ್ತು ಕಾಡುತ್ತೆ. ಸಾಕಷ್ಟು ಸಾರ್ವಜನಿಕರ ಆರೋಪ ಕೂಡ ಇಲ್ಲಿ ಕೇಳಿ ಬರುತ್ತೆ. ಸಾಕಷ್ಟು ಅನಧಿಕೃತವಾದಂತಹ ಕಟ್ಟಡಗಳು ಇವತ್ತು ತಲೆ ಎತ್ತಾ ಇದೆ. ಆದ್ರೆ ಚಿಕ್ಕ ಪುಟ್ಟ ಮನೆಗಳನ್ನ ನಾವೆಲ್ಲೂ ಕೂಡ ಇವತ್ತು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಬದಿಯಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆಗಳು ಇಲ್ಲದೆ ಇದ್ರೂ ಕೂಡ ಕಟ್ಟಡಗಳು ತಲೆ ಎತ್ತಿ ನಿಂತಿರುವಂತದ್ದು. ಎಸ್, ಈಗಾಗಲೇ ಕುಮಾರ್ ಮಾಲೆಮರ್ ಅವರು ಸಾಕಷ್ಟು ವಿಚಾರಗಳು ನಾವು ಮಾತಾಡಿದ್ವಿ. ಒಂದು ಕಡೆ ಹೇಳಿದ್ವಿ ಪಾರ್ಕಿಂಗ್ ವ್ಯವಸ್ಥೆಗಳಿಗೂ ಕೂಡ ಒಂದು ಕಡೆ ಅವಕಾಶ ಕಲ್ಪಿಸಿಕೊಡೋದಿಲ್ಲ. ಅಷ್ಟು ಮಟ್ಟಿಗೆ ಮನೆಗಳಿಗೆ ಈ ಒಂದು ರಸ್ತೆಯನ್ನ ಆಕ್ರಮಣ ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ಪಾಲಿಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ನಾವೀಗ ಎಷ್ಟೋ ನಮ್ಮ ಮಂಗಳೂರು ನಗರದಲ್ಲಿ ನೋಡ್ಬೋದು, ರಸ್ತೆ ಬದಿಲಿ ಯಾವುದೋ ಚಿಕ್ಕ ಪುಟ್ಟ ಮನೆಗಳನ್ನ ನಾವಿವತ್ತು ನೋಡೋದಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ನೋಡ್ತೇವೆ. ಚಿಕ್ಕ ಪುಟ್ಟ ಮನೆ ಯಾರಿಗೂ ಕೂಡ ಕಟ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಬಿಡುವಂತದ್ದು ಕೂಡ ಇಲ್ಲ. ಯಾಕೆ ಈ ರೀತಿ ಎಲ್ಲ ಆಗ್ತಿದೆ? ಅಥವಾ ಪಾಪದವರಿಗೊಂದು ಮನೆಯನ್ನ ಕಟ್ಲಿಕ್ಕೆ ಆಗುದಿಲ್ವಾ ಅಂತ ಇವತ್ತು ನೋಡಿ, ಒಂದು ಕಷ್ಟ ಏನಾಗಿದೆ ಅಂದ್ರೆ, ಇವತ್ತೊಂದು ಜಾಗ ತಗೊಂಡೊಂದು ಮನೆ ಕಟ್ಟಬೇಕಾದ್ರೆ ಸಿಂಗಲ್ ಲೇಔಟ್ ಮಾಡಬೇಕು. ಇವತ್ತು ಸಿಂಗಲ್ ಲೇಔಟ್ ಮಾಡಬೇಕಾದ್ರೆ ಮೂಡಕ್ಕೆ ಇಷ್ಟು ಕಟ್ಟಬೇಕು, ಅದರ ನಂತರ ಲೈಸೆನ್ಸಿಗೆ ಕಟ್ಟಬೇಕು, ಲೈಸೆನ್ಸ್ ಬಿಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು. ಆದರೆ ಸಿಂಗಲ್ ಲೇಔಟ್ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಸಿಂಗಲ್ ಲೇಔಟಿಗೆ 1.5-2 ಲಕ್ಷ ಅಂತ ಪರಿಸ್ಥಿತಿ ಬಂದಿದೆ. ನಮ್ಮ ಒಂದು ಸ್ನೇಹಿತ ಮೊನ್ನೆ ಮಾಡಿದ್ರು 2 ಲಕ್ಷ ಸಿಂಗಲ್ ಲೇಔಟಿಗೆ ಅವರು. ಹಾಗಾದ್ರೆ ಆ ಒಂದು 2 ಲಕ್ಷ ಅಲ್ಲಿ ಅವ್ರು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಇವತ್ತು. ಅಂತ ಒಂದು ದಂಧೆಯನ್ನು ಮಾಡ್ತಾ ಇದ್ದಾರೆ ಇವತ್ತು. ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಪಾಪದವರು. ಅದೇ ರೀತಿ ಈಗ ಪಾಪದವರಿಗೆ ಕಟ್ಟಲಿಕ್ಕೆ ಭಾರಿ ಕಷ್ಟ ಆಗಿದೆ ಇವತ್ತು. ಒಂದು ಮನೆಯಲ್ಲಿ 2 ಮಕ್ಕಳಿದ್ರೆ, ಒಂದು ಮನೆ ಕಟ್ಟಿದ್ರೆ 2 ಮಕ್ಕಳನ್ನು ನೋಡುದ ಅಥವಾ ಬ್ಯಾಂಕ್ ಲೋನ್ ತೀರಿಸುದ ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಇವತ್ತು. ಅಂಥದಕ್ಕೆ ಒಂದು ನಿರ್ಮಾಣಕ್ಕೆ ಬಂದವರೇ ಈ ಕಾರ್ಪೊರೇಷನ್ ಅವರು, ಮಹಾನಗರ ಪಾಲಿಕೆ. ಏನೇ ಕೆಲಸ ಪಾಪದವರಿಗೆ ಇಲ್ವೇ ಇಲ್ಲ. ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವರದ್ದೇ ಒಂದು ಬ್ರೋಕರ್ಗಳಿದ್ದಾರೆ, ಅವರದ್ದೇ ಏಜೆಂಟ್ಗಳಿದ್ದಾರೆ. ನೇರವಾಗಿ ಅಲ್ಲಿ ಹೋಗಿ ಮಾತಾಡ್ತಾರೆ, ಅಲ್ಲಿಂದ ಅಲ್ಲಿ ಕೆಲಸ ಆಗ್ತಾ ಇದೆ. ಆದರೆ ಪಾಪದವರಿಗೆ ಏನೂ ಆಗುದಿಲ್ಲ ಕೆಲಸ, ಭಾರಿ ಕಷ್ಟದಲ್ಲಿ ಆದ್ರು ಅಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗುತ್ತೆ ಅಂದ್ರೂ ಕೂಡ ಪಾಲಿಕೆ ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಒಂದು ಕಡೆ ಕಾಣುತ್ತೆ. ಇವತ್ತು ನೋಡಿರ್ಬೋದು, ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಪಾಪದಲ್ಲಿ ಆ ವ್ಯಕ್ತಿ ಆ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಎಲ್ಲ ಬಂದಿದೆ. ಆ ಒಂದು ಪಾಪದ ಮುಗ್ಧ ಹೆಂಗಸು ಒಂದು ಅಧಿಕಾರಿಯ ಕಾಲಿಡಿತಾ ಇದೆ. ಆ ಪಾಪ ಒಂದು ಹುಡುಗ ದುಡ್ದು ತಂದದ ಏನ, ಆ ಒಂದು ಹೆಂಗಸು ಅಲ್ಲಿ ಬಿದ್ದು ಹೊರಲಾಡ್ತಾ ಇದೆ ಕೈ ಕಾಲಿಡ್ದು. ಆದ್ರೂ ಈ ಅಧಿಕಾರಿಗಳ ಕೆಡವ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಇವರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿದವರಂತಾದ್ರೆ ಎಷ್ಟೋ ಕಡೆಗಳಲ್ಲಿ ಅನಧಿಕೃತ ಇದೆ. ಇವರು ನೋಡೋ ಕೆಡವಲಿ, ಇವತ್ತು ನೋಡೋ ತೆಗಿಲಿ. ಅವರು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳದು ಒಂದೊಂದು ಬಿಲ್ಡಿಂಗ್ಗಳಿದೆ, ತೆಗಿರಿ. ಇವರು ಪಾಪದ ಏನೋ ಒಂದು ಬಡಪಾಯಿ ಅವರು ದುಡ್ದು ಕಟ್ಟಿದ್ದು ಎಲ್ಲೇ ಒಂದು ಆಚೆ ಈಚೆ ಆದ್ರೆ ಅಥವಾ ಒಂದು 4 ಗೋಡೆ ಜಾಸ್ತಿ ಕಟ್ಟಿದ್ರೆ ಇವತ್ತು ತೆಗಿತಾರಲ್ಲ. ಇವರಿಗೆ ನಿಜವಾಗಿ ನಾನು ನೇರವಾಗಿ ಹೇಳ್ತೇನೆ, ಇವತ್ತು ಇವರು ತಾಕತ್ತಿದ್ರೆ ದೊಡ್ಡ ರಾಜಕೀಯದವರದು ಕಟ್ಟಡಗಳಿದೆ, ತುಂಬಾ ಇದೆ. ನಾವು ಹೇಳ್ಬೇಕಂತಿಲ್ಲ, ಅವರಿಗೆ ಗೊತ್ತಿದೆ. ಇವತ್ತು ಅಧಿಕಾರಿಗಳ ಹತ್ರ ಕೇಳುವಾಗ ಅದು ಉಂಟು, ಇದು ಉಂಟು ಹೇಳ್ತಾರೆ. ಮೊನ್ನೆ ಅರಣ್ಯ ಅಧಿಕಾರಿಗಳು ಕೆಡವಿರುವಂತದ್ದು. ಹೌದು ಕಾರವಾರದಲ್ಲಿ ನಿಜ. ಎಷ್ಟೋ ಕಟ್ಟಡಗಳನ್ನ ಅರಣ್ಯಗಳನ್ನ ನಾಶ ಮಾಡಿ ಇವತ್ತು ಬೇಕಾದ ಹಾಗೆ ಫಾರ್ಮ್ ಹೌಸ್ ಆಗಿರ್ಬೋದು, ಸಾಕಷ್ಟು ಕಟ್ಟಡಗಳನ್ನು ಇವತ್ತು ಕಟ್ತಿದ್ದಾರೆ. ನೋಡಿ, ಇವತ್ತು ಅರಣ್ಯಗಳನ್ನು ನಾಶ ಮಾಡುದಲ್ಲ, ಅಲ್ಲಿ ಒಂದು ಮನೆ ಇದ್ರೆ ಅವರು ಕಟ್ತಾರೆ, ಮುಂಚೆಯಿಂದ ಮನೆ ಇರ್ತದೆ ಕಟ್ತಾರೆ. ಹಾಗಾದ್ರೆ ಇವತ್ತು ಸರ್ಕಾರದವರು ಎಷ್ಟೋ ಕೆರೆಗಳನ್ನು ಮಣ್ಣು ಹಾಕಿ ಇವತ್ತು ಕಟ್ಟಡ ಮಾಡಿದ್ದಾರೆ. ಯಾಕೆ ಮಾತಾಡುದಿಲ್ಲ? ಇವತ್ತು ಎಷ್ಟೋ ಕಟ್ಟಡಗಳನ್ನು ಇದು ಮಾಡಿದ್ದಾರೆ, ನೆಲಸಮ ಮಾಡಿದ್ದಾರೆ, ಇವತ್ತು ಮಣ್ಣು ಹಾಕಿ ಇವತ್ತು ಕಟ್ಟಡ ಮಾಡಿದ್ದಾರೆ. ಹಾಗಾದ್ರೆ ಅದು ಸರಿ? ಹಾಗಾದ್ರೆ ಕುಡಿಲಿಕ್ಕೆ ನೀರಿಲ್ಲ, ಇವತ್ತಿನ ಪರಿಸ್ಥಿತಿ ಅಂತ ನಿರ್ಮಾಣ ಆಗಿದೆ. ಹಾಗಾದ್ರೆ ಇವತ್ತು ಅಲ್ಲಿ ಅರಣ್ಯ ಇದು ಮಾಡಿದ್ರು ಅಂತ ಇವತ್ತು ಬೊಬ್ಬೆ ಹಾಕ್ತಾರೆ. ಹಾಗಾದ್ರೆ ಇವತ್ತು MRP ಅಲ್ಲಿ ಏನ್ ಮಾಡಿದ್ರು, ಇಲ್ಲಿ ನಾಗಾರ್ಜುನ ಏನ್ ಮಾಡಿದ್ರು? ದೊಡ್ಡ ದೊಡ್ಡ ಕಾಡುಗಳನ್ನೇ ಇವತ್ತು ನಾಶ ಮಾಡಿದ್ರಲ್ಲ. ಆಗ ಸತ್ತಿದೆ ಇವತ್ತು ಅರಣ್ಯ ಅಧಿಕಾರಿಗಳು, ಸತ್ತಿದ್ದಾರೆ ಇವತ್ತು. ಆದ್ರೆ ಈಗ ಒಂದು ಪಾಪದ ವ್ಯಕ್ತಿಗಳೊಂದು ಮನೆ ಕಟ್ಟುವಾಗ ಇವತ್ತು ಅದು ಅನಧಿಕೃತ ಹೇಳ್ತಾರೆ. ಹಾಗಾದ್ರೆ MRP ಅಲ್ಲಿ ಹಾಗಾದ್ರೆ ಎಲ್ಲ ಲೈಸೆನ್ಸ್ಗಳು ಎಲ್ಲ ಇದೆಯಾ? ಇಡೀ ಒಂದು ಊರನ್ನೇ ಇವತ್ತು ನುಂಗಿದ್ದಾರೆ. ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಎಲ್ಲ ರಾಜಕೀಯ, ಅದರಲ್ಲೆಲ್ಲ ರಾಜಕೀಯ ವ್ಯಕ್ತಿಗಳು ಇವತ್ತು ಎಲ್ಲ ಒಂದೊಂದು ತಂಡದವರು ಕೂಡ ಅಲ್ಲಿದ್ದಾರೆ. ಯಾಕಂದ್ರೆ ಹಣ ಬರ್ತದೆ, ಮಾತಾಡುದಿಲ್ಲ ವ್ಯಕ್ತಿಗಳು. ಒಂದು ದಿನ ಪ್ರತಿಭಟನೆ ಮಾಡ್ತಾರೆ, ಅಲ್ಲಿಗೆ ಸುಮ್ಮನೆ ಇರ್ತಾರೆ. ಇವತ್ತು ನಾನು ಹೇಳ್ಬೇಕಾದ್ರೆ ಎಲ್ಲ ನಾಗಾರ್ಜುನ ಆಗ್ಲಿ ಅಥವಾ ಇವತ್ತು MRP ಅಲ್ಲಾಗ್ಲಿ ದೊಡ್ಡ ದೊಡ್ಡ ನಿಡ್ಡೋಡಿ ಅಂತ ಒಂದೊಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪನಿಗಳು, ಒಳ್ಳೆ ಕಂಪನಿ ಅಲ್ಲ, ಇವತ್ತು ವಿಷ ಬೀರುವಂತ ಗಾಳಿ ಬೀರುವಂತ ಒಂದು ಕಂಪನಿಗಳು
ನಿಜವಾಗಿ ಮಂಗಳೂರು ನಾಶ ಆಗ್ಲಿಕ್ಕೆ ಇಷ್ಟು ಒಂದು ಬಿಸಿಲಿನ ಒಂದು ದಗೆ ಇರಬೇಕಾದ್ರೆ ಕಾರಣನೇ ಅಂತ ಒಂದು ಅದೆಲ್ಲ ಅನಧಿಕೃತವೇ ಇವತ್ತು ನೋಡ್ಬೇಕಾದ್ರೆ. ಇವತ್ತು ಅಂಥದ್ದಾಗುವಾಗ ಕೆಲವೊಂದು ಸ್ವಾಮೀಜಿಗಳು ಕೂಡ ಹೋಗಿದ್ದಾರೆ ಧಿಕ್ಕಾರ ಮಾಡಿಕೊಂಡು, ಕೆಲವೊಂದು ಕ್ರಿಶ್ಚಿಯನ್ ಇವರು ಕೂಡ ಹೋಗಿದ್ದಾರೆ, ಇವತ್ತು ಮಸೀದಿಯವರು ಕೂಡ ಹೋಗಿದ್ದಾರೆ. ಎಲ್ಲರೂ ಈಗ ರಿಟರ್ನ್ ಬಂದಿದ್ದಾರೆ. ಎಲ್ಲ ಹಣ. ಇವತ್ತು ಹಣ ಸಿಕ್ಕಿದ ತಕ್ಷಣ ಯಾವುದು ಬೇಡ ಮಾಡಲಿ, ಆಯ್ತು, ಅವರ ಪೆಟ್ಟಿಗೆ ತುಂಬಿದ್ರೆ ಆಯ್ತು. ಅಂತ ಪರಿಸ್ಥಿತಿ ಇವತ್ತು ಹಣದ ಹಿಂದೆ ಹೋಗ್ತಾ ಇದೆ, ಲೂಟಿ ಆಗ್ತಾ ಇದೆ. ಇದಕ್ಕೆ ರಾಜಕೀಯ ವ್ಯಕ್ತಿಯವರ ಅಥವಾ ಯಾರ ಒಂದು ನಾವೊಂದು ಮುರಿಬೇಕಾದ್ರೆ ಎಲ್ಲ ಒಂದು ಸಮಾಜದ ಒಂದು ಬಂಧುಗಳು ಇವತ್ತು ಎಲ್ಲ ನಾಗರಿಕರು ಒಟ್ಟಾಗಬೇಕು. ಒಟ್ಟಾದ್ರೆ ಮಾತ್ರ ಇದನ್ನು ಎದುರಿಸಬಹುದು, ಅಥವಾ ಇಲ್ವೇ ಇಲ್ಲ ಇವತ್ತೊಂದು ದಂಧೆ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಇವತ್ತು ಎಲ್ಲರೂ ನಾಗರಿಕರು ಕೂಡ ಒಂದು ಕಡೆ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಇಂಥ ಒಂದು ರಾಜಕೀಯ ಇಂಥದ್ರಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾವೇಕೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಜನರಲ್ಲಿ ಮೂಡಬೇಕಾಗುತ್ತೆ ಅಂತ ಎಲ್ಲೋ ಒಂದ್ ಕಡೆ. ಇವತ್ತು ನೋಡಿ, ಇವತ್ತು ನಾನು ಯಾಕೆ ಹೇಳ್ಬೇಕಾದ್ರೆ ನಂಗೆ ಒಂದು ಮೊನ್ನೆ ಒಂದು ಇಲ್ಲಿ ಕಾವರಲ್ಲಿ ಹೋಗುವಾಗ ಅಲ್ಲಿ ಒಂದು ದೇವಸ್ಥಾನದ ಒಂದು ಕೆರೆಯನ್ನೊಂದು ಒಂದು ಸಂಪೂರ್ಣ ಸ್ವಚ್ಛ ಮಾಡುವಂತ ಒಂದು ಕಾರ್ಯಕ್ರಮ ಆಂದೋಲನ ಚಕ್ರವರ್ತಿ ಸೂಳಿಬೇಲೆ ಅವರು ಇಟ್ರು. ಒಳ್ಳೆ ವಿಷಯ. ಅವ್ರು ಹೇಳುವ ಮಾತು ಕರೆಕ್ಟ್ ಇದೆ. ಇವತ್ತು ರಾಜಕೀಯ ವ್ಯಕ್ತಿಗಳು ಯಾರೇ ಆಗ್ಲಿ ಅಲ್ಲಿ ಎಷ್ಟೋ ಕೋಟಿ ಪಾಸ್ ಮಾಡಿದ್ದಾರೆ ಕೆರೆಗೆ. ಕೋಟಿ ಒಂದು ಕೆರೆಗೆ, ಆ ಕೆರೆ ಚಿಕ್ಕ ಒಂದು ಈಗ ಟಾಂಕಿ ಆಗಿದೆ, ಅದು ಕಟ್ಟಿ ಅಲ್ಲಿದ್ದ ಜಾಗ ಎಲ್ಲ ಹೋಗಿದೆ. ಎಕರೆಗಟ್ಟಲೆ ಜಾಗ ಇತ್ತು ದೇವಸ್ಥಾನದ್ದು, ಎಲ್ಲ ಹೋಗಿದೆ. ಆದ್ರೂ ಒಂದು ಕೆರೆಯನ್ನು ಟಾಂಕಿಯಾಗೆ ಮಾಡಿದ್ದಾರೆ. ಅದಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ. ಯಾರ ಹಣ? ಅದಕ್ಕೆ ಎಲ್ಲ ಜನಸಾಮಾನ್ಯರು ಒಟ್ಟಾಗಬೇಕು ಅಂತ ಅವರೊಂದು ಮಾತು ಹೇಳಿದ್ರು. ಅದು ನಿಜವಾಗಿ ಕರೆಕ್ಟ್. ಅದು ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಯಾವುದೇ ಒಂದು ಇರಬೇಕಾದ್ರೆ ಜನಸಾಮಾನ್ಯರು ಒಟ್ಟಾಗಬೇಕು. ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಣ ಮಾಡುವವರು ಮಾಡ್ತಾ ಇರ್ತಾರೆ, ನಾವು ಪೆಟ್ಟು ತಿನ್ನುವವರು ತಿಂತಾನೆ ಇರಬೇಕು. ಅದಕ್ಕೆ ಎಲ್ಲರೂ ಒಟ್ಟಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನಿಜ. ಇನ್ನೊಂದು, ನಾಗರಿಕರು ಇದರಲ್ಲಿ ಜಾಗೃತರಾಗಬೇಕು ಅಂತ ಮಾತಾಡಿದ್ವಿ. ಯಾಕಂತ ಹೇಳಿದ್ರೆ ಇನ್ನೇನ್ ಚುನಾವಣೆ ಬರ್ತಾ ಇದೆ, ಈಗಾಗ್ಲೇ ಗೊತ್ತಾಗ್ತಾ ಇದೆ ಹಣ ಹಂಚುವಂತ ಪ್ರಕ್ರಿಯೆ ಎಲ್ಲ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಮಗೆ ಅವ್ರಿಗೆ ಯಾರೊಬ್ರು ಮತದಾರರಿಗೆ ಒಂದು 500 ರೂಪಾಯಿ ಕೊಟ್ರು ಅಂತ ಹೇಳಿದ್ರೆ ಅವ್ರಿಗೆ ಆ ಹಣ ಎಷ್ಟು ದಿನ ಬರುತ್ತೆ ಅನ್ನೋದು ಕೂಡ ಜನರು ಥಿಂಕ್ ಮಾಡ್ಬೇಕಾಗುತ್ತೆ ಅಂತ ಇಲ್ಲ ಒಂದ್ ಕಡೆ. ನಿಜವಾಗಿ ಹೇಳ್ಬೇಕಾದ್ರೆ, ಯಾಕಂದ್ರೆ ನಮಗ್ ಬೇಕಾಗಿದ್ದು ನಾವು ಅವ್ರನ್ನ ಆಯ್ಕೆ ಮಾಡೋದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣದಿಂದ. ಕೇವಲ ಒಂದು 500 ರೂಪಾಯಿ ಕೊಟ್ರು, 1000 ರೂಪಾಯಿ ಕೊಟ್ರು ಅಂದ ತಕ್ಷಣ ಇಡೀ ನಮ್ಮ ಒಂದು ಅಭಿವೃದ್ಧಿ ಆಗುತ್ತಾ ಅಥವಾ ನಮ್ಗೆ ಬೇಕಾಗುವಂತದ್ದು ಸಿಗತ್ತಾ ಅಂತ. ಇವತ್ತು ನೋಡಿ, ಹಣ ಹಂಚಲಿಕ್ಕೆ ಈಗ ಪ್ರಾರಂಭ ಮಾಡ್ತಿದ್ದಾರೆ. ಹೌದು, ಹಣ ಹಂಚುತ್ತಾ ಇದ್ದಾರೆ, ಸೀರೆನೂ ಹಂಚುತ್ತಾ ಇದ್ದಾರೆ, ಹೆಂಡ ಸಾರಾಯಿನೂ ಹಂಚುತ್ತಾ ಇರ್ತಾರೆ, ಅದರ ಒಟ್ಟಿಗೆ ಬೇರೆ ಬೇರೆನೂ ಹಂಚುತ್ತಾ ಇರ್ತಾರೆ, ಅದು ಬೇರೆ ವಿಷಯ. ಆದ್ರೆ ನಾನು ಹೇಳ್ಬೇಕಾದ್ರೆ ಎಷ್ಟು ದಿನ ಅಂತ ಇರ್ಬೋದು. ಇವತ್ತು ನಾನೇ ಆಗ್ಲಿ 500, 1000, 2000 ತಕೊಂಡ್ರೆ ಎಷ್ಟು ದಿನ ಅಂತ ಇರ್ಬೋದು. ಹಾಗಾದ್ರೆ ನಾವು ನಮ್ಮ ಊರಿಗೆ ಏನೋ ಒಂದು ದ್ರೋಹ ಮಾಡಿಕೊಂಡು, ನಮ್ಮ ಊರು ಏನೋ ಒಂದು ಇದಕ್ಕೆ ಬೆಂಕಿಗೆ ಆಹುತಿ ಮಾಡಿಕೊಂಡು ನಾವು ಅಂತ ಹಣವನ್ನು ಇಟ್ಕೊಂಡು ಎಷ್ಟು ದಿನ ಅಂತ ನಮಗೆ ಒಂದು ಮತದಾನ ಅನ್ನುವಂಥದ್ದು ನಮ್ಮ ಹಕ್ಕು. ಹಾಗಾಗಿ ನಮ್ಮ ಹಕ್ಕನ್ನ ಕೇವಲ ಒಂದು 500 ರೂಪಾಯಿ 2000 ರೂಪಾಯಿ ನಾವು ಮಾರ್ಕೊಳ್ತೀವಿ. ಹೌದು, ಈಗ ಅಂತ ಪರಿಸ್ಥಿತಿ ಆಗ್ತಾ ಇದೆ. ಆದ್ರೆ ಮತ್ತೆ ಅದೊಂದು ಹೇಳ್ತಾರೆ, ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ. 500 ತಕೊಂಡು ಅಲ್ಲಿ ಕೆಟ್ಟೋಗ್ತಾನೆ. ಅದರಂತ 500ರ ಏಟು ಅವನ ಮನೆ ಬಾಗಿಲಿಗೆ ಬೀಳ್ತದೆ. ಅದು ಆಗ ಅವನಿಗೆ ಗೊತ್ತಾಗ್ತದೆ, ಹೌದು ನಾನು ತಗೊಂಡದು ಸುಮ್ಮನೆ 500 ರೂಪಾಯಿ ತಗೊಳ್ಬಾರ್ದಿತ್ತು ಅಂತ ಪರಿಸ್ಥಿತಿಯು ನಿರ್ಮಾಣ ಆಗ್ತದೆ. ಆದ್ರೆ 500, 1000 ಅಥವಾ 2000 ಎಷ್ಟೇ ಹಣ ತಗೊಳ್ಳುವಾಗ ಸ್ವಲ್ಪ ಆಲೋಚನೆ ಮಾಡ್ಬೇಕು ವ್ಯಕ್ತಿಗಳು. ಇವತ್ತಿನ ದಿನ ಬರ್ತಾರೆ, ಇನ್ನು ಓಟು ಚುನಾವಣೆ ಆದ ನಂತರ ಯಾರು ಒಂದು ವ್ಯಕ್ತಿಗಳು ನಮ್ಮನ್ನು ಕೇಳುವವರಿಲ್ಲ. ಫೋನಲ್ಲಿ ಮಾತಾಡ್ಲಿಕ್ಕೆ ಈಗ ಎಲ್ಲರೂ ಸಿಗ್ತಾರೆ, ಮತ್ತೆ ಸಿಗಲ್ಲ. ಇವತ್ತು ಎಲ್ಲ ಕಡೆ ಒಂದು ಕಾರ್ಯಕ್ರಮದಲ್ಲಿ 1, 2 ಗಂಟೆ 3 ಗಂಟೆಗೆ ಸಹ ಯಾರು ಓಟಿಗೆ ನಿಲ್ಲುವ ಅಥವಾ ಯಾರು ಒಂದು ಇವತ್ತು ಚುನಾವಣೆಗೆ ನಾನು ನಿಲ್ತೇನೆ ಅಂತ ಎದುರು ಬಂದವ ಇವತ್ತು 2 ಗಂಟೆ 3 ಗಂಟೆಗೆ ಸಹ ಇವತ್ತೊಂದು ಕಾರ್ಯಕ್ರಮದ ಹತ್ತಿರ ಸುತ್ತಾಡ್ತಾ ಇರ್ತಾನೆ. ಯಾಕಂದ್ರೆ ಅಲ್ಲಿ 1000, 2000 ಜನ ಅವರನ್ನು ನೋಡ್ಬೇಕು. ಮತ್ತೆ ಆ ವ್ಯಕ್ತಿ 6 ಗಂಟೆಗೆ ಕರೆದ್ರೂ ಇರುವುದಿಲ್ಲ ಸಂಜೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಹೇಳ್ಬೇಕಾದ್ರೆ ಎಲ್ಲ ಒಂದು ನೋಡಿ ನಾವು ಮುಂದೆ ಹೋಗ್ಬೇಕು ಅಂತ ಹೇಳೋದು. ನಿಜ. ಮತ್ತೊಂದು, ಈಗಾಗಲೇ ಅವ್ರು ನಮ್ಗೆ ಒಂದು 500 ರೂಪಾಯಿ ಕೊಟ್ರು ಅಥವಾ 1000 ರೂಪಾಯಿ ಕೊಟ್ರು ಅಂತ ಹೇಳಿದ್ರೆ ಅವರು ಒಂದು ಅಧಿಕಾರವನ್ನ ಚಲಾಯಿಸ್ಲಿಕ್ಕೆ, ಅವ್ರ ಜೇಬನ್ನ ತುಂಬಿಸ್ಕೊಳ್ಳಿಕ್ಕೆ ನಾವು ಹಣನ ಇಸ್ಕೊಂತ ಇದೀವಿ ಅಂತ ಎಲ್ಲ ಒಂದ್ ಕಡೆ. ಅಲ್ಲ, ಅದು ಅದೇ ತರ ಆಗಿದೆ. ಇವತ್ತು ನೋಡಿ, ಅವ್ರು ಇವತ್ತು 500, 1000 ಕೊಟ್ರೆ ನಾಳೆ ಅವರು ಒಂದು ಮತದಿಂದ ಅವರು ಗೆದ್ದು ಅವರು ಎಷ್ಟು ಹಣವನ್ನು ಲೂಟಿ ಮಾಡಬಹುದು. ಇವತ್ತು ಒಂದು ಮತದಿಂದ ಗೆದ್ದವರು ಸಹ ಇದ್ದಾರೆ. ಹೌದು, ನಿಜ. ಇವತ್ತು ನೋಡಿ ನಾವು, ಯಾಕಂದ್ರೆ ಪ್ರತಿಯೊಬ್ಬರ ಒಂದು ಮತ ಕೂಡ, ಒಬ್ಬೊಬ್ಬರ ಮತ ಕೂಡ ತುಂಬಾ ಅಮೂಲ್ಯವಾದದ್ದು ಅಂತ. ಕೆಲವರು ಬೇಸರದಲ್ಲಿ ಮತನೇ ಹಾಕಲ್ಲ ಅಂತ ಇರ್ತಾರೆ.
ಆಗ ಇನ್ನೊಬ್ಬ ಅಲ್ಲಿ ಗೆಲ್ತಾನೆ, ಏನೋ ಒಂದು ಅನ್ಯಾಯ ಮಾಡುವ ಸಹ ಗೆಲ್ತಾನೆ, ಆಗ ಇಲ್ಲಿ ಒಳ್ಳೆ ಮಾಡುವ ಸೋಲ್ತಾನೆ ಒಂದು ಮತದಿಂದ. ಅದಕ್ಕೆ ಮತ ಹಾಕುದು ಸಹ ನಮ್ಮ ಒಂದು ಆದ್ಯ ಕರ್ತವ್ಯ. ಆದರೆ ಮತ ಹಾಕುವಾಗ ಸ್ವಲ್ಪ ನೋಡಿ ಹಾಕಬೇಕು, ಹಣದ ಹಿಂದೆ ಹೋಗದೆ ಹಾಕಿದ್ರೆ ಒಳ್ಳೇದು ಅಂತ ನಾನು ಹೇಳೋದು. ಯಾಕೆಂದ್ರೆ ನಮ್ಗೆ 500 1,000 ಕೊಟ್ಟರೆ ಅವರು ಅಲ್ಲಿ 1 ಲಕ್ಷ ಮಾಡ್ತಾರೆ, ಅದು ಗ್ಯಾರಂಟಿ. ಯಾಕೆಂದ್ರೆ ಇವತ್ತು ನಾವು ಎಷ್ಟೇ ಅವರ ಹಿಂದೆ ಬೊಬ್ಬೆ ಹಾಕಿಕೊಂಡು ದುಡಿದ್ರು ನಮ್ಮ ಕೆಲಸಕ್ಕೆ ಆಗುವಾಗ ಅವರು ನಾವು ಕಾಯಲೇಬೇಕು, ಅವರ ಕೈಕಾಲು ಹಿಡಿಲೇಬೇಕು. ಯಾಕೆಂದ್ರೆ ನಮ್ಮ ಏನಿದೆ ಕೆಲಸ ಮಾಡಿಕೊಂಡು ನಾವು ಹೋಗುವ, ಅವರಿಗೆ 500 1,000 ತಗೊಂಡು ಬೇಡ, ನಮ್ಗೆ ಮನಸ್ಸಿದ್ರೆ ಹಾಕೋಣ, ಇಲ್ಲ ಬೇಡ, ಅಷ್ಟು ಮಾಡ್ಬೇಕು ಅಂತ. ನಿಜ, ಎಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಕೂಡ ಆ ಭಾವನೆ ಅನ್ನುವಂಥದ್ದು ಬರ್ಬೇಕಾಗತ್ತೆ ಇವತ್ತು ಅಂತ. ನಿಜ, ಈಗಾಗಲೇ ನಾವು ಕಟ್ಟಡಗಳ ಬಗ್ಗೆ ಮಾತಾಡ್ತಿದ್ವಿ. ಸಾಕಷ್ಟು ಕಡೆ ಇವತ್ತು ಕೂಡ ಅನಧಿಕೃತವಾದಂತಹ ಕಟ್ಟಡಗಳೆಲ್ಲವೂ ಕೂಡ ತಲೆ ಎತ್ತಿ ನಿಂತಿದೆ. ಅದನ್ನ ಹೇಗೆ ಇವತ್ತು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ? ಯಾಕಂದ್ರೆ ಮನಪಾವು ಕೂಡ ಒಂದು ಕಡೆ ನಿರ್ಲಕ್ಷ್ಯ, ಇನ್ನೊಂದು ಕಡೆ ಒಟ್ಟಾರೆಯಾಗಿ ರಾಜಕೀಯ ನಡೀತಾ ಇದೆ ಅನ್ನೋ ಆರೋಪಗಳೆಲ್ಲ ಕೇಳಿ ಬರ್ತಾ ಇದೆ. ನಾನೊಂದು ಒಂದು ಮಾತು ಹೇಳಿದೆ, ಇವತ್ತು ನೋಡಿ ನಿಜವಾಗಿ ಅವರು ಒಳ್ಳೆ ವ್ಯಕ್ತಿಗಳಂತಾದ್ರೆ ಅಧಿಕಾರಿಗಳು, ಯಾಕೆಂದ್ರೆ ಅವರಿಂದ ಆಗುದಿಲ್ಲ ಅಂತಾದ್ರೆ ಯಾರಿಗಾದ್ರೂ ಅದರ ಕೆಲಸ ಬಿಟ್ಟು ಕೊಡ್ಲಿ. ಅಥವಾ ಒಂದು ತುಂಬಾ ಸಂಘ ಸಂಸ್ಥೆಗಳು ಇದೆ ಇವತ್ತು, ಅವ್ರ ಹತ್ರ ಹೇಳಿ ಅಲ್ಲಿ ಅದಕ್ಕೆ ಲೈಸೆನ್ಸ್ ಇಲ್ಲ ಅಂತ ನೇರವಾಗಿ ಬಾಯಿ ಬಿಟ್ಟು ಹೇಳಿ. ಇವತ್ತು ತುಂಬಾ ಇದೆ, ಆದ್ರೆ ಮಹಾನಗರ ಪಾಲಿಕೆಗೆ ಎಲ್ಲ ಗೊತ್ತಿದೆ ಎಲ್ಲಿ ಎಲ್ಲಿ ಅನಧಿಕೃತ ಇದೆ ಅಂತ. ಈಗ ನೀವು ಹೇಳಿದಾಗೆ ಸ್ವಲ್ಪ ಇರೋದು, ಆದ್ರೆ ಮಹಾನಗರ ಪಾಲಿಕೆಗೆ ತುಂಬಾ ಗೊತ್ತಿದೆ ಎಲ್ಲೆಲ್ಲಿದೆ ಅಂತ. ಆದ್ರೆ ಅದನ್ನು ತುಂಬಾ ಸಂಘ ಸಂಸ್ಥೆಗಳು, ಕ್ರಿಶ್ಚಿಯನ್ ಅಲ್ಲಿ ಇರ್ಬೋದು ಸಂಘ ಸಂಸ್ಥೆಗಳು, ಹಿಂದುತ್ವದಲ್ಲಿ ಇರ್ಬೋದು ಸಂಘ ಸಂಸ್ಥೆಗಳು, ಮುಸ್ಲಿಂ ಅಲ್ಲಿ ಕೂಡ ಇದೆ ಸಂಘ ಸಂಸ್ಥೆ. ಆ ಮೂರಕ್ಕೆ ಒಂದು ಬಿಟ್ಟು ಕೊಡ್ಲಿ ನೋಡುವ, ನಿಜ ಮಾಡ್ತಾರೆ ಅವರು, ಆಟೋಮೆಟಿಕಲಿ ಬರ್ತದೆ ಅಲ್ಲಿ ಕೆಲಸ. ಯಾರು ಏನು ಮಾಡದೆ ಎಲ್ಲ ಆಗ್ತದೆ ಕೆಲಸ. ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ, ಯಾಕೆಂದ್ರೆ ಅವರ ಜೇಬು ತುಂಬಿ ಆಗಿದೆ, ಯಾಕೆ ಮಾತಾಡಬೇಕು ಅಂತ ಪರಿಸ್ಥಿತಿ. ಎಷ್ಟೋ ಒಂದು ವಾಣಿಜ್ಯ ಕಟ್ಟಡಗಳಲ್ಲೂ ಕೂಡ ಇವತ್ತು ಪಾರ್ಕಿಂಗ್ ಅನ್ನ ಉಲ್ಲಂಘನೆ ಮಾಡಲಾಗ್ತದೆ. ನಾನು ಹೇಳಿದಾಗೆ ಇವತ್ತು ಸರ್ಕಾರದಿಂದನೇ ಒಂದೊಂದು ಕಟ್ಟಡಗಳು ಆಗ್ತದೆ, ಪಾರ್ಕಿಂಗ್ ಇಲ್ಲ ಅಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ನಾನು ಹೇಳ್ಬೇಕಾದ್ರೆ ಇವತ್ತು ನೋಡಿ ಪಾಪದವರು ಮನೆ ಕಟ್ಟಬೇಕಾದ್ರೆ ಪಾರ್ಕಿಂಗ್ ಬಿಡ್ಬೇಕು, ಅವರಿಗೆ ಇಲ್ಲ. ಇವತ್ತು ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ಒಂದು ನ್ಯಾಯ ಇಲ್ಲಿ ಆಗ್ತಾ ಇದೆ. ಇದನ್ನು ಫಸ್ಟ್ ಆಫ್ ಆಲ್ ಮಹಾನಗರ ಪಾಲಿಕೆ ಸರಿ ಮಾಡಬೇಕು. ಅಲ್ಲಿ ಅಧಿಕಾರಿಗಳು ಅಥವಾ ಯಾರು ಅಲ್ಲಿ ಮೇಯರ್ ಆಗಿದ್ದಾರೆ ಅವರಿಗೆ ಈಗ ಒಳ್ಳೆ ಅವರಿಗೆ ಒಂದು ಕಾರ್ಯ ಇದು ಮಾಡಬಹುದು. ಅವರು ಸಹ ಅದೇ ರೀತಿ ಅಧಿಕಾರಿಗಳು ಇದರ ಬಗ್ಗೆ ಕೆಲಸ ಮಾಡಬೇಕು. ನಿಜ. ಇನ್ನೊಂದು ಕಡೆ ನಾವೀಗಾಗಲೇ ಮಹಾನಗರ ಪಾಲಿಕೆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡೋದಾದ್ರೆ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳ್ತಾರೆ. ಈಗಾಗಲೇ ನಾವು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಎಷ್ಟೋ ಜಾಹೀರಾತು ಫಲಕಗಳನ್ನ ಗಮನಿಸ್ತೀವಿ. ಜಾಹೀರಾತು ಆಗ್ತಾರೆ, ನಾನು ಹಾಗೆ ಹೇಳಿದಾಗೆ. ಇವತ್ತು ನೋಡಿ ಒಂದು ರಸ್ತೆ ಕಾಂಕ್ರೀಟೀಕರಣ ಮಾಡ್ತಾರೆ. ಇಲ್ಲಿಂದ ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಚೌಕಿಯಿಂದ ಕೊಟ್ಟಾರಕ್ಕೆ ಒಂದು ರಸ್ತೆ ಮಾಡ್ತಾರೆ. ಆದರೆ ರಸ್ತೆಗೆ ಒಂದು 20 ಲಕ್ಷ ಖರ್ಚಾಗಿರ್ಬೋದು, 50 ಲಕ್ಷ ವೆಚ್ಚದಿಂದ ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ ಇವರು. ಯಾರ್ದೋ ಒಂದು MLAದ ಫೋಟೋ, 4 ದೊಡ್ಡ ದೊಡ್ಡ ವ್ಯಕ್ತಿಗಳ ಫೋಟೋ, ಕಾರ್ಪೊರೇಟರ್ ಫೋಟೋ ಹಾಕ್ತಾರೆ. ಯಾರ ಹಣ? ಯಾಕೆ ಜನರಿಗೆ ತಲೆಗೆ ಹೋಗುದಿಲ್ಲ? ಯಾರ ಹಣ? ನಮ್ದೇ ಹಣ. ಇವತ್ತು ನಾವು ದುಡ್ದಂತ ಹಣ, ನಾವು ಟ್ಯಾಕ್ಸ್ ಕಟ್ಟಿದಂತ ಹಣ. ನೋಡೋ, ನಾನೊಂದು ಹೇಳ್ಬೇಕಾದ್ರೆ ನೀವು ಕೂಡ ಒಂದು 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿರ್ಬೋದು. ನಾನು ಕೂಡ ಒಂದು 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿರ್ತೇನೆ, ಇನ್ನೊಬ್ರು ಮಾಡಿರ್ಬೋದು. ಸದಸ್ಯರು ಯಾರು ಮಾಡ್ತಾರೆ? ಇವತ್ತು ರಾಜಕೀಯ ಸದಸ್ಯರು ಯಾರು ಮಾಡಿದ್ದಾರೆ? ಅವರ ಕೈಯಿಂದ ಯಾರು ಮಾಡಿದ್ದಾರೆ? ಇವತ್ತು ಆಚೆಯಿಂದ ತಗೊಂಡು ಈಚೆಯಿಂದ ಕೊಡುವಂಥದ್ದು ಇರುದು. ಯಾರು ಅವರ ಮನೆಯಿಂದ ಏನು ತರಲಿಲ್ಲ. ಇವತ್ತು ಓಟಿಗೆ ಆಗುವಾಗ ಅವರ ಹತ್ರ ಏನು ಇರುದಿಲ್ಲ, ಕಾರು ಇರುದಿಲ್ಲ, ಏನು ಇರುದಿಲ್ಲ. ಆದ್ರೆ ಓಟ್ ಆದ ನಂತರ ಎಲ್ಲಾನು ಇರುತ್ತೆ. ಆದ್ರೆ ಎಲ್ಲಿಂದ ಹಾಗಾದ್ರೆ? ಆದ್ರೆ ಓಟಿಗೆ ನಿಲ್ಲುವಾಗ ಏನು ಇರುದಿಲ್ಲ, ಮತ್ತೆ ಎಲ್ಲಿಂದ ಬಂತು? ಅದು ನಾವು ಆಲೋಚನೆ ಮಾಡಬೇಕು. ಇವತ್ತು ಅವರು ಏನು ಅವರ ಕೈಯಿಂದ ಮಾಡುದಿಲ್ಲ, ಆದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕ್ತಾರೆ. ಜನಸಾಮಾನ್ಯರು ಹಾಕುದಲ್ಲ, ಅವರೇ ಹಾಕ್ತಾರೆ ನೇರವಾಗಿ. ಇವತ್ತು ರಸ್ತೆ ಡಾಮರೀಕರಣ ಆಗದೆ ಕೂಡ ಒಂದು ಬ್ಯಾನರ್ ಒಂದು ಕಡೆ ನೇತಾಡ್ತಾ ಇದೆ, 10 ಲಕ್ಷ ವೆಚ್ಚದಲ್ಲಿ ಡಾಮರೀಕರಣ ಆಗಿದೆ ಅಂತ ಒಂದು ಕಡೆಯಿಂದ ನೇತಾಡ್ತಾ ಉಂಟು. ಈಗ ಕೂಡ ನೇತಾಡ್ತಾ ಉಂಟು. ಅಲ್ಲಿ ಡಾಮರೀಕರಣನೇ ಆಗ್ಲಿಲ್ಲ, ಅಲ್ಲಿ ಖಾಲಿ ಒಂದು ಜಲ್ಲಿ ತೆಗೆದು ಗುಡಿಸಿ ಹೋಗಿದ್ದಾರೆ, ಅಲ್ಲಿ ಕೂಡ ನೇತಾಡ್ತಾ ಇದೆ. ಆದ್ರೆ ಯಾರು ಕೇಳುದಿಲ್ಲ. ಅಲ್ಲಿ ಜನಸಾಮಾನ್ಯರ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ. ಆದ್ರೆ ನೋಡಿ, ಜನಸಾಮಾನ್ಯರು ನಾವೇ ಈಗ ಮೂರ್ಖರಾಗಿ ಹೋಗಿದ್ದೇವೆ.
ನಾವು ಬದಲಾಗಬೇಕು. ಇವತ್ತು ನಾವು ಬದಲಾದರೆ ಎಲ್ಲನೂ ಬದಲಾಗುತ್ತೆ. ಇವತ್ತು ನಾವು ಒಂದು ಅಲ್ಲಿ ಏನೋ ಒಂದು ಅನಧಿಕೃತ ಆಗ್ತದೆ, ನಾವು ಅಲ್ಲಿ ನೇರವಾಗಿ ಹೋಗ್ಬೇಕು. ಆದರೆ ನೇರವಾಗಿ ಹೋಗುವಾಗ ಒಂದು 2 ಜನ ಮಾತ್ರ ಹೋಗುದು, ಅಲ್ಲಿ ಲಾಸ್ಟಿಗೆ ಹಿಂದೆ ನಿಲ್ತಾರೆ. ಎಲ್ಲರೂ ಬಂದರೆ ಎಲ್ಲವನ್ನು ನಾವು ಎದುರಿಸಬಹುದು ಅಂತ ನಾನು ಹೇಳ್ತಿದ್ದೆ. ನಿಜ. ಓಕೆ, ಎಷ್ಟು ಕಡೆ ಈಗಾಗಲೇ ನಾವು ಬಸ್ ಸ್ಟಾಪ್ಗಳ ಬಗ್ಗೆ ಮಾತಾಡಿದ್ವಿ. ಜಾಹೀರಾತಿಯು ಕೂಡ ಬಸ್ ಸ್ಟಾಪ್ ಒಂಥರ ಲಿಂಕ್ ಇದೆ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ನಮ್ಮ ನಗರದಲ್ಲಿ, ಮಂಗಳೂರು ನಗರದಲ್ಲಿ ನಾವು ಎಲ್ಲಿ ಗಮನಿಸಿದ್ರು ಕೂಡ ಇವತ್ತು ಬಸ್ ಸ್ಟಾಪ್ಗಳ ಮೇಲೆ ಜಾಹೀರಾತು ಫಲಕಗಳೇ ಇರುತ್ತೆ. ಎಷ್ಟೋ ಜನರಿಗೆ ಇವತ್ತು ಇದು ಯಾವ ಬಸ್ ಸ್ಟಾಪ್ ಅನ್ನುವಂಥದ್ದೇ ಕೂಡ ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆಗಿ ಹೋಗಿದೆ ಅಂತ. ಇವತ್ತು ನೋಡಿ, ಒಂದು ಕಡೆಯಿಂದ ಬರಬೇಕಾದ್ರೆ ಕೊಟ್ಟಾರ ಚೌಕಿ ಅಥವಾ ಇಲ್ಲಿ ಕೊಟ್ಟಾರದಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಇದೆ. ಅದು ಯಾವ್ದು ಬಸ್ ಸ್ಟ್ಯಾಂಡ್ ಅಂತ ಗೊತ್ತು, ಯಾವುದೋ ಒಂದು ಕಂಪನಿ ಬಸ್ ಸ್ಟ್ಯಾಂಡ್ ಅಂತ ಆಗಿದೆ ಅದು. ಅಲ್ಲಿ ಹೆಸರು ಮತ್ತೆ ನಾವು ಹುಡುಕ್ಬೇಕು ಆ ಬಸ್ ಸ್ಟ್ಯಾಂಡ್ ಅಲ್ಲಿ. ನಮ್ಗೆ ಬಂದು ಇಳಿಯುವಾಗ ಈಗ ಒಂದು ನಾವಾದ್ರೆ ಎಲ್ಲ ಗೊತ್ತಿದೆ, ನಾವು ಹೋಗ್ಬೋದು. ಹೊಸದಾಗಿ ಬಂದವರು, ಈಗ ಬ್ಯಾಂಗ್ಳೂರು ಮೈಸೂರು ಅಲ್ಲಿ ಬಂದವರು ಎಲ್ಲಿ ಇಳಿಯುವುದಂತ ಗೊತ್ತಾಗ್ತಾ ಇಲ್ಲ ಇವತ್ತು. ಅಂತ ಒಂದು ಪರಿಸ್ಥಿತಿ ಆಗಿದೆ. ಎಲ್ಲ ಕಾರ್ಪೊರೇಷನ್ಗೆ ಇಷ್ಟು ಹಣ ಕಾರ್ಪೊರೇಷನ್ಗೆ ಹೋಗ್ತಾ ಇದೆ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಹಣ ಇಲ್ಲ ಹೇಳ್ತಾರೆ. ಹಾಗಾದ್ರೆ ಇಷ್ಟು ಬಂದ ಹಣ ಎಲ್ಲಿ ಹೋಗುತ್ತೆ? ಆದರೆ ಅಧಿಕಾರಿ ಅವರ ಮನೆಗೆ ಹೋಗುತ್ತೆ ಅಥವಾ ಕಾರ್ಪೊರೇಟರ್ಗಳ ಮನೆಗೆ ಹೋಗುತ್ತೆ ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಅನಧಿಕೃತ ಹೇಳ್ತೇವೆ ನಾವು. ಇವತ್ತು ನೋಡಿ, ಇಲ್ಲಿ ಒಂದು ಕೊಟ್ಟಾರದಿಂದ ಮುಂದೆ ಹೋಗುವಾಗ ಒಂದು ಹೋಂಡದವರದ್ದು ಬಿಲ್ಡಿಂಗ್ ಆಗಿದೆ. ಹೋಂಡದವರದ್ದು ಬಿಲ್ಡಿಂಗಿಗೋಸ್ಕರ ಅಲ್ಲಿಯ ಬಸ್ಸು ತಂಗುದಾಣವನ್ನೇ ತೆಗೆದಿದ್ದಾರೆ. ಇವತ್ತು ಬಸ್ಸು ತಂಗುದಾಣವನ್ನು ತೆಗೆದು ಯಾವುದೋ ಒಂದು ಮನೆ ಎದುರುಗಡೆ ಇಟ್ಟಿದ್ದಾರೆ. ಇವತ್ತು ಗೇಟಿನ ಎದುರುಗಡೆ. ಪಾಪ ಆ ಮನೆಯವನಿಗೆ ಹಾಗಾದ್ರೆ ಆ ಮನೆಯ ಗೇಟ್ ಓಪನ್ ಮಾಡಬೇಕಾದ್ರೆ ಎಲ್ಲಿ ಹೋಗ್ಬೇಕು? ಆದ್ರೆ ಇಲ್ಲಿ ಕೂಡ ಒಂದು ದಂಧೆ. ಇಲ್ಲಿ ಕೂಡ ಒಂದು MLA ಬಂದು, ಕಾರ್ಪೊರೇಟರ್ ಬಂದು ಮಾತಾಡಿ ಆ ಬಸ್ಸು ತಂಗುದಾಣವನ್ನು ತೆಗೆದು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಪಾಪದ ಮನೆಯವನಿಗೆ ಗೇಟ್ ಓಪನ್ ಮಾಡ್ಲಿಕ್ಕಿಲ್ಲ. ಈ ಹೋಂಡದವರು ರಾಜಾರೋಷದಲ್ಲಿ ಇದ್ದಾರೆ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ನೀವು ಹೇಳುವಾಗ ಬಸ್ಸು ತಂಗುದಾಣದಲ್ಲಿ ಬೇಡ ಬಿಡಿ, ಬೋರ್ಡ್ ಹಾಕಿದ್ದಾರೆ ಅನಧಿಕೃತ, ಎಲ್ಲ ಅನಧಿಕೃತ. ನೀವು ಒಂದು ಕಾರ್ ತಗೊಳ್ಳಿ ಅಥವಾ ಒಂದು ಗಾಡಿ ತಗೊಳ್ಳಿ. ಇವತ್ತು ಆ ಒಂದು ಕಾರಿಗೆ ನೀವೊಂದು ಬಿಳಿ ಕಾರ RC ಅಲ್ಲಿ ಒಂದು ಬಿಳಿ ಎಂಟರ್ ಆಗಿರುತ್ತೆ. ಆದರೆ ನೀವು ಅದಕ್ಕೆ ಒಂದು ಏನೋ ಒಂದು ಬ್ಲ್ಯಾಕ್ ಒಂದು ಸ್ಟಿಕ್ಕರ್ ಹಾಕಿದ್ರೆ ಪೊಲೀಸ್ ಅಧಿಕಾರಿ ಅವರ ಅರ್ಧ ತೆಗಿತಾರೆ ಆ ಬ್ಲ್ಯಾಕ್ ಅನ್ನು. ಪೊಲೀಸ್ ಅಧಿಕಾರಿ ಅವರು ಇವತ್ತು ಅದರ ಮೇಲೆ ಕೇಸ್ ಆಗ್ತಾರೆ. ಹಾಗಾದ್ರೆ ಇವತ್ತು ಕರ್ನಾಟಕ ಸರ್ಕಾರದಿಂದ ದೊಡ್ಡ ದೊಡ್ಡ ಓಲೋ ಬಸ್ಗಳಿಗೆ ಸಿಮೆಂಟಿನ ಒಂದು ಪೋಸ್ಟರ್ ಹಾಕ್ತಾರೆ, ಬೇರೆ ಬೇರೆ ಪೋಸ್ಟರ್ ಹಾಕಿಕೊಂಡು ಅದು ಏನೋ ಒಂದು ಸರ್ಕಾರದ ಬಸ್ಸಿನಾಗಿಲ್ಲ, ಏನೋ ಒಂದು ಅಡ್ವರ್ಟೈಸ್ಮೆಂಟಿನ ಬಸ್ಸಿನಾಗಿ ಹೋಗ್ತಾ ಇದೆ. ಅದು ಯಾಕೆ ಇವತ್ತು ಸರ್ಕಾರದವರಿಗೆ ಕಣ್ಣು ಕಾಣುದಿಲ್ಲ? ಇವತ್ತು ಅದು ಕೂಡ ಅನಧಿಕೃತ. ಇವತ್ತು ಅದರ ಬಗ್ಗೆ ಎಷ್ಟು ಹಣ ಲೂಟಿ ಮಾಡ್ತಾರೆ ಇವತ್ತು. ಆದ್ರೆ ಅವರಿಗೊಂದು ನ್ಯಾಯ, ನಮ್ಗೆ ಒಂದು ನ್ಯಾಯ. ಇವತ್ತೊಂದು ನಮ್ಮ ಪಾಪದವರ ಕಾರಿಗೆ ಒಂದು ಸರ್ಕಾರಿ ಬಸ್ ಹೊಡೆದ್ರೆ, ನಿನ್ನೆ ಅಲ್ಲಿ ಆಗಿದೆ, ಸರ್ಕಾರಿ ಬಸ್ ಹೊಡೆದ್ರೆ 4 ಪೊಲೀಸ್ ಜೀಪ್ ಬರುತ್ತೆ, ಅಲ್ಲಿ ಅವನ ಮೇಲೆ ಕೇಸ್ ಹಾಕ್ತಾರೆ. ಅದೇ ರೀತಿ ಏನೋ ಒಂದು ಈ ಪ್ರೈವೇಟ್ ಬಸ್ ಒಂದು ಕಾರಿಗೆ ಹೊಡೆದ್ರೆ ಆ ಪ್ರೈವೇಟ್ ಬಸ್ಸಿನ ಡ್ರೈವರಿಗೆ ಹೊಡಿತಾರೆ ಇವತ್ತು. ಇವತ್ತಾಗಾದ್ರೆ ಸರ್ಕಾರ ರಾಜಕೀಯ ಇವತ್ತು ಸರ್ಕಾರದ ಬೊಗ್ಗಸೆ, ಇವತ್ತು ಸರ್ಕಾರದ ಜೇಬು ತುಂಬಿಸ್ಲಿಕ್ಕೆ ನಾವು ಜನಸಾಮಾನ್ಯರು. ಅದಕ್ಕೆ ನಾನು ಹೇಳ್ತಿದ್ದೇನೆ, ಎಲ್ಲದಕ್ಕೂ ಜನಸಾಮಾನ್ಯರು ಎದ್ದು ನಿಲ್ಬೇಕು. ಇವತ್ತು ಓಟ್ ಹಾಕ್ತೇವೆ, ಓಟ್ ಹಾಕಿ ಯಾರೇ ಒಂದು ಗೆಲ್ತಾರೆ, ಗೆದ್ರು ಅಧಿಕಾರ ಸಂಪೂರ್ಣ ಅವರ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿದೆ. ಇವತ್ತು ಎಲ್ಲರೂ ಎದ್ದು ನಿಂತ್ರೆ ಅವರು MLA ಆಗಲಿ MP ಆಗಲಿ ನಿಲ್ಲೇಬೇಕು, ಅಲ್ಲಿ ಬರಲೇಬೇಕು. ಆಗ್ತದೆ ಕೆಲಸ, ಆಗದೇನು. ಆದರೆ ಜನಸಾಮಾನ್ಯರು ಅವರಷ್ಟಕ್ಕೆ ನಿಲ್ತಾರೆ. ಎಲ್ಲರೂ ಎದ್ದೇಳ್ಬೇಕು ಅಂತ ನಾನು ವಿನಂತಿ ಮಾಡುದು. ಪ್ರತಿಯೊಬ್ಬರು ಮನಸ್ಸು ಮಾಡಿದಾಗ ಮಾತ್ರ ಹೌದು ಕೆಲಸ ಕಾರ್ಯಗಳು ಕೂಡ ಒಂದು ಕಡೆ ಆಗುತ್ತೆ ಅಂತ. ಆಗುತ್ತೆ ಕೆಲಸ, ಎಲ್ಲ ಆಗುತ್ತೆ. ಯಾಕೆಂದ್ರೆ ಆಗದ ಕೆಲಸ ಏನಿಲ್ಲ. ಒಂದು 10-20 ಮನೆಯವರು ಒಗ್ಗಟ್ಟಾದ್ರೆ ಆ ಏರಿಯಾದಲ್ಲಿ, ಆ ಪ್ರದೇಶದಲ್ಲಿ ಕೆಲಸ ಆಗ್ತೆ. ಯಾಕಂದ್ರೆ 10-20 ಮನೆಯವರು ಒಟ್ಟಾಗಿ ಬಂದ್ರೆ ಆ ಏನೇ ಒಂದು ಕಾರ್ಯಕ್ರಮ ಅನ್ಯಾಯ ಅಲ್ಲಿ ಆಗ್ತದೆ ಅಂತ ಆದ್ರೆ ಆ 10-20 ಮನೆಯವರು ಅನ್ಯಾಯ ಆಗುವುದನ್ನು ನಿಲ್ಲಿಸಲಿಕ್ಕೆ ಅವರಿಗೆ ತಾಕತ್ತಿದೆ. ಇವತ್ತು ಒಂದು ಪೊಲೀಸ್ ಅಧಿಕಾರಿ ಬರಲಿ ಅಥವಾ MLA ಬರಲಿ, ರಾಜಕೀಯ ವ್ಯಕ್ತಿಗಳು ಎಷ್ಟೇ ಜನ ಬಂದ್ರು 10-20 ಮನೆಯವರು ಅಲ್ಲಿ ಎದ್ದು ನಿಂತ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಅವರು 20 ಮನೆಯವರು ಹಿಂದೆ ಸರಿದ್ರೆ ಇದರ ಏಟು ಇನ್ನೊಮ್ಮೆ ಬೀಳ್ತದೆ ಅವರಿಗೆ. ಅದಕ್ಕೆ ಈಗ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಎಲ್ಲಿ ಅನ್ಯಾಯ ಆಗ್ತಿದೆ, ಇವತ್ತು ಅನಧಿಕೃತ ನಮ್ಮ ಮನೆ ಎದುರುಗಡೆನ ಅಥವಾ ಇನ್ನೊಂದು ಮನೆ ಎದುರುಗಡೆನ ಎಲ್ಲಿ ಆಗ್ತದೆ ಅಲ್ಲಿ ನಾವು ಎದ್ದು ನಿಲ್ಬೇಕು. ಯಾರು ಬರೋದಿಲ್ಲ. ಒಬ್ಬ ನಿಂತ್ರೆ ಅವನೇ ಏಟು ತಿನ್ಬೇಕಲ್ಲಿ. ಆ ಒಬ್ಬ ಏಟು ತಿನ್ನೋದಕ್ಕಿಂತ ಎಲ್ಲರೂ ಒಟ್ಟಾದ್ರೆ ಏಟು ತಿನ್ಲಿಕ್ಕಿಲ್ಲ, ಅವನಿಗೆ ಏಟು ಕೊಟ್ಟು ಓಡಿಸ್ಬೋದು ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆದ್ರೆ ಯಾರು ಬಂದ್ರೆ ಒಗ್ಗಟ್ಟಾಗುತ್ತೆ, ಇಲ್ಲಾಂದ್ರೆ ಏನಿಲ್ಲ. ನಿಜ. ಈಗಾಗಲೇ ನೀವು ನೇರವಾಗಿ ಹೇಳಿದ್ರಿ, ಕೊಟ್ಟಾರ ಚೌಕಿಯಲ್ಲಿ ಒಂದು ಕಡೆ ಬಸ್ ಸ್ಟಾಪ್ ಇಲ್ಲ ಅಂತ. ಈಗಾಗಲೇ ಅಲ್ಲಿರುವಂತಹ ಒಂದು ಬಸ್ ಸ್ಟಾಪ್ ಅನ್ನ ತೆಗ್ದಿದ್ದಾರೆ. ಇದೀಗ ಮತ್ತೆ ಇಲ್ಲಿ ಯಾರ್ದೋ ಒಂದು ಮನೆ ಮುಂದ್ಗಡೆ ಬಸ್ ಸ್ಟಾಪ್ ರೀತಿಯಲ್ಲಿ ಯಾವುದೇ ರೀತಿ ಬಸ್ ಸ್ಟಾಪ್ ಇಲ್ಲ, ಬಟ್ ಬಸ್ಸಿನವರು ಅಲ್ಲಿ ತಂದು ನಿಲ್ಲಿಸ್ತಾರೆ.
ನೋಡಿ ಅಲ್ಲಿ ನಿಲ್ಲಿಸ್ಲಿಕ್ಕಾದ್ರೂ ಕೂಡ ಅಲ್ಲಿ ಅವಕಾಶ ಅಂದ್ರೆ ಎಲ್ಲಾದ್ರೂ ಕೂಡ ಅಟ್ಲೀಸ್ಟ್ ನಿಲ್ಲಿಸಿದ್ರೆ ಸಾಕು, ಅಲ್ಲಿ ಬಸ್ ಸ್ಟಾಪ್ ಬೇಡ ಅನ್ನೋದು ಅವ್ರ ತೀರ್ಮಾನ. ಇವತ್ತು ಒಂದು ಬಸ್ ತಂಗುದಾಣ ಮಾಡ್ಬೇಕಾದ್ರೆ ಇಷ್ಟು ಎವರೇಜ್ ಡಿಸ್ಟೆನ್ಸ್ ಇದೆ, ಆದ್ರೆ ಡಿಸ್ಟೆನ್ಸ್ ಬಿಟ್ಟು ಇವತ್ತು ನಿಲ್ಲಿಸ್ತಿದ್ದಾರೆ. ಇವತ್ತು ನೋಡಿ ಉರುಷ್ಟೋರಿಂದ ಅಲ್ಲಿಗೆ ಬರ್ಲಿಕ್ಕೆ ಒಂದು ಡಿಸ್ಟೆನ್ಸ್ ಅಂತ ಇತ್ತು. ಇವತ್ತು ಗಣಪತಿ ದೇವಸ್ಥಾನ ಇದೆ, ನೀವು ಹೇಳಿದಾಗೆ ಕೊಟ್ಟಾರದಲ್ಲಿ ಗಣಪತಿ ದೇವಸ್ಥಾನ ಇದೆ, ಈಚೆ ಕಡೆ ಮೂಡ ಇದೆ, ಇದಿದೆ ಪಂಚಾಯತ್ ಇದೆ, ಪಂಚಾಯತ್ ಏನೋ ಒಂದು ಇದಿದೆ, ಅಲ್ಲಿ ಹೋಗ್ಲಿಕ್ಕೆ ಮತ್ತೆ ಮೂಡಕ್ಕೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಆಗ್ತಿತ್ತು ಆ ಒಂದು ಪ್ರದೇಶದಲ್ಲಿ. ಈಗ ಅಲ್ಲಿ ಹೋಂಡದವರು ಮತ್ತೆ ಬಂದದ್ದು, ಇತ್ತೀಚೆಗೆ ಬಂದದ್ದು. ಅದು ಬಸ್ ತಂಗುದಾಣ ಈಗ ಅಲ್ಲ, ಮುಂಚೆತ್ತು ಕಾಂಕ್ರೀಟ್ ರಸ್ತೆ ಇರುವಾಗಿದ್ದ ಬಸ್ ತಂಗುದಾಣ ಅಲ್ಲಿ. ಅದನ್ನು ಇವತ್ತು ತೆಗೆದು ನೋಡಿ ಈಚೆ ಮಾಡಿದ್ದಾರೆ. ನಾವು ಒಂದು ತುಂಬಾ ಜನ ಹೋದೆವು, ನಾವು ಬೇರೆ ಪ್ರದೇಶದವರು. ಆ ಪ್ರದೇಶದ ವ್ಯಕ್ತಿಗಳು ಯಾರು ಮಾತಾಡೋದಿಲ್ಲ. ಆಗ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ ರಾಜಕೀಯ ವ್ಯಕ್ತಿಗಳಿಗೆ. ಆ ಪ್ರದೇಶದವರೊಂದು 10 ಮನೆಯವರು ನಮ್ಗೆ ಅಲ್ಲಿ ಬಸ್ ತಂಗುದಾಣ ಅಲ್ಲೇ ಬೇಕು ಅಂತ ದೃಢವಾಗಿ ನಿಲ್ತಿದ್ರೆ ಇವತ್ತು ಅಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ತೆಗಿಲಿಕ್ಕೆ ಆಗುದಿಲ್ಲ. ಏನು ಹೋಂಡದವನ ಜಾಗದಲ್ಲಿ ಇಲ್ಲ. ಹೋಂಡದವ ಇವತ್ತು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಲ್ಲಿ 10-15 ಫೀಟ್ ಬಿಟ್ಟು ಕಟ್ಟಬೇಕಲ್ಲಿ. ಯಾಕೆಂದ್ರೆ ಮೇನ್ ರಸ್ತೆ ಅದು, ಬಸ್ ತಂಗುದಾಣ ಇರೋದು ಕೂಡ ಮೇನ್ ರಸ್ತೆಯ ಬದಿಯಲ್ಲಿ. ಅವನಿಗೆ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ಆದ್ರೆ ಅವನ ಜಾಗ ಅಂತ ತೆಗಿಸಿದ್ರು, ಎದುರುಗಡೆ ಹಾಕಿದ್ರು. ಈಗ ಪಾಪ ಅವನ ಮನೆ ಎದುರುಗಡೆ ಇದೆ, ಫುಟ್ಪಾತ್ ಅಲ್ಲಿ ಕಟ್ಟಿದ್ದಾರೆ ಈಗ ಬಸ್ ಸ್ಟ್ಯಾಂಡ್. ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಆ ಮನೆ ಅವನು ಯಾರೋ ಏನೋ, ಅವನಿಗೇನು ಓಪನ್ ಈಗ ಅದು ಬಂದಿದೆ ಮನೆ, ಇನ್ನು ಓಪನ್ ಮಾಡುವಾಗ ಅವನಿಗೆ ಪಾಪ ಕಷ್ಟ ಆಗ್ಬಹುದು. ಅಂತ ಪರಿಸ್ಥಿತಿ ಆಗ್ತಾ ಇದೆ. ಅವರಿಗೆ ಏನೋ ಒಂದು ಬಿಲ್ಡರ್ಸ್ಗೆ ಏನೋ ಒಂದು ದೊಡ್ಡ ಕಂಪನಿಗೆ ಲಾಭ ಮಾಡ್ಲಿಕ್ಕೆ ಈ ರಾಜಕೀಯ ವ್ಯಕ್ತಿಗಳು MLA MP ಗಳು ಅಲ್ಲಿ, ಈ ಪಾಪದವರಿಗಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಈಗಾಗಲೇ ನಾವು ಜಾಹೀರಾತಿನ ಬಗ್ಗೆ ಒಂದ್ ಕಡೆ ಮಾತಾಡಿದ್ವಿ. ಜಾಹೀರಾತನ್ನ ಈಗಾಗಲೇ ನಾವು ನೋಡೋದಾದ್ರೆ ಎಲ್ಲೆಲ್ಲ ಜಾಹೀರಾತು ಹಾಕ್ತಾರೆ ಅಂತ ಹೇಳಿದ್ರೆ ಒಂದು ಟರ್ನಿಂಗ್ ಪ್ಲೇಸ್ ಇರುತ್ತೆ, ಅಲ್ಲೂ ಕೂಡ ಅವನಿಗೆ ಎಲ್ಲಿ ಟರ್ನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಅದೇ ಅಡ್ಡ ಆಗ್ತಿರುತ್ತೆ, ಮುಂದೊಂದು ಗಾಡಿ ಬಂದು ಹೊಡೆಯುತ್ತೆ. ಇದರಿಂದ ಎಷ್ಟು ಅಪಘಾತಗಳು ಇವತ್ತು ನಡೀತಾ ಇದೆ ನೋಡಿ. ಜಾಹೀರಾತುಗಳು ಫ್ಲೆಕ್ಸ್ಗಳು ಹಾಕ್ಲಿಕ್ಕೆ ಇವತ್ತು ಮಹಾನಗರ ಪಾಲಿಕೆಯಿಂದ ಕೊಡೋದು 6-3ಕ್ಕೆ ಮಾತ್ರ, 6 ಮೀಟರ್ 3 ಮೀಟರ್ಗೆ. ಆದ್ರೆ ಇವತ್ತು 10x10 ಹಾಕ್ತಾರೆ, 10 ಫೀಟ್ 10 ಫೀಟ್ ಹಾಕ್ತಾರೆ, 20 ಫೀಟ್ 30 ಫೀಟ್ ಹಾಕ್ತಾರೆ, ದೊಡ್ಡ ದೊಡ್ಡ ಕಟೌಟ್ಗಳು ಹಾಕ್ತಾರೆ. ಇವತ್ತು ಒಂದು ದೇವಸ್ಥಾನದ ಒಂದು ಬ್ರಹ್ಮ ಕಲಸ ಇದೆ ಅಂತಾದ್ರೆ, ನಾಗಮಂಡಲ ಇದೆ ಅಂತಾದ್ರೆ ನಾವು ಹಾಕಿದ್ರೆ, ಏನೋ ಒಂದು ಜನಸಾಮಾನ್ಯರು ಹಾಕಿದ್ರೆ ತೆಗಿಸ್ತಾರೆ. ಅದೇ ಕೆಳಗಡೆ ದೊಡ್ಡ ರಾಜಕೀಯ ವ್ಯಕ್ತಿಗಳ ಹೆಸರಿದ್ರೆ ಮುಟ್ಟಲ್ಲ ಇವತ್ತು. ಅದೇ ನಾನು ಹೇಳಿದಾಗೆ ಅವರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ. ಯಾಕೆ ಮುಟ್ಟುದಿಲ್ಲ? ಆದ್ರೆ ಎಲ್ಲರೂ ಬರಲಿ, ಎಲ್ಲರೂ ಬಂದು ಮಾತಾಡಲಿ. ಇವತ್ತು ನೋಡಿ, ನಿನ್ನೆ ಮೊನ್ನೆ ಎಲ್ಲ ಕಾರ್ಯಕ್ರಮ ನಡೀತು, ತುಂಬಾ ಫ್ಲೆಕ್ಸ್ಗಳು ಹಾಕಿದ್ರು, ಯಾರು ಮುಟ್ಲಿಲ್ಲ. ಅದೇ ರೀತಿ ಒಂದು ನಾಗಮಂಡಲದ್ದು ಅಥವಾ ಒಂದು ಏನಾದ್ರೂ ಒಂದು ಕಾರ್ಯಕ್ರಮ ಇದ್ರೆ ಅದು ಹಾಕಿದ್ರೆ ತೆಗೆದು ಗಾಡಿಯಲ್ಲಿ ಹಾಕಿಕೊಂಡು ಕೊಂಡೋಗ್ತಾರೆ ಮಹಾನಗರ ಪಾಲಿಕೆಯವರು. ಆದ್ರೆ ಮಹಾನಗರ ಪಾಲಿಕೆಯವರು ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಮಾತ್ರ ಮಹಾನಗರ ಪಾಲಿಕೆ, ಜನರಿಗಿಲ್ಲ ಅಂತ ಒಂದು ಪರಿಸ್ಥಿತಿ. ಈಗಾಗಲೇ ಪಾಪದವರಿಗೆ ಒಂದು ಕಡೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಮಾತಾಡಿದ್ವಿ. ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯವ್ರದ್ದು ನೋಡಿದ್ರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ, ಎಷ್ಟು ಮಟ್ಟಿಗೆ ತಾರತಮ್ಯ ಭಾವನೆ ಇದೆ ಅನ್ನೋದು ಆರೋಪ ಎಷ್ಟೋ ಕೇಳಿ ಬರುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಇವತ್ತು ಬೀದಿ ಬದಿಗಳಲ್ಲಿ ವ್ಯಾಪಾರವನ್ನ ಮಾಡ್ತಾರೆ, ಅವ್ರಿಗೆ ಇವತ್ತು ಪರ್ಮಿಷನ್ ಕೊಡುವುದಿಲ್ಲ. ಅವ್ರನ್ನ ನೀವು ಎತ್ತಂಗಡಿ ಮಾಡುವಂಥದ್ದು ಅಥವಾ ಅಲ್ಲಿಂದ ತೆಗೆಸುವಂಥದ್ದು, ಪದೇ ಪದೇ ಅವ್ರನ್ನ ತೆರವುಗೊಳಿಸುವಂತಹ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ತಲೆ ಎತ್ತಿದ್ರೆ ಅದನ್ನ ಯಾರು ಕೂಡ ಮಾತಾಡೋದಿಲ್ಲ. ಇವತ್ತು ಕಟ್ಟಡಗಳು ತುಂಬಾ ಕಡೆ ಅನಧಿಕೃತ ಆಗಿದೆ. ಮತ್ತೆ ಒಂದು ಬೀದಿ ಬದಿ ಹೇಳುವಾಗ ನಾನೊಂದು ಹೇಳ್ಬೇಕಾಗ್ತದೆ. ಇವತ್ತು ಬೀದಿ ಬದಿ ಅಂದ್ರೆ ತುಂಬಾ ಜನ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವತ್ತು ಅದರಲ್ಲಿ ಪಾಪದವರೇ ಇದ್ದಾರೆ. ಅದೇ ರೀತಿ 4 ಅಂಗಡಿ ಇಟ್ಕೊಂಡು ಒಂದೊಂದು ಅಂಗಡಿಯನ್ನು 200-300 ರೂಪಾಯಿಗೆ ಬಾಡಿಗೆ ಕೊಟ್ಟು ಆ ಹಣದಲ್ಲಿ ಸಹ ಕೆಲವರಿದ್ದಾರೆ. ಇವತ್ತು ನೋಡಿ, ನನ್ಗೋಸ್ಕರ ನಾನು ಅಂಗಡಿ ಮಾಡಿದ್ರೆ ನಾನು ನನ್ಗೋಸ್ಕರ ನೀಡಬೇಕು. ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಅವರಿಗೋಸ್ಕರ ಅಂಗಡಿ ಮಾಡಿಟ್ರೆ ಅವರಿಗೋಸ್ಕರ ಅವರು ಅಲ್ಲಿ ವ್ಯಾಪಾರ ಮಾಡಬೇಕು. ಅದು ಬಿಟ್ಟು 4 ಜನರಿಗೆ ಬಾಡಿಗೆ ಕೊಟ್ಟು, ಇವತ್ತು ಸ್ಟೇಟ್ ಬ್ಯಾಂಕ್ ಅಲ್ಲಿ ತುಂಬಾ ಇದೆ, ಅದು 3 ಗಾಡಿ ಇದೆ ಒಬ್ಬೊಬ್ಬರಿಗೆ. ನಂಗೆ ಗೊತ್ತಿದೆ, ಒಬ್ಬೊಬ್ಬರಿಗೆ ಒಂದೊಂದೇ ಗಾಡಿ ಇದೆ, ಅವರೇ 10 ಗಂಟೆ ತನಕ ನಿಲ್ತಾರೆ. ಅಂತವರಿಗೆ ನಾನು ಹೇಳ್ಬೇಕಾದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಜಾಗ ಒಂದು ಅಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಒಂದು ಸ್ಥಳಾಂತರನ ಮಾಡಿ ಅಥವಾ ಅವರಿಗೆ ಒಂದು ಒಳ್ಳೆ ಜಾಗ ಕೊಟ್ಟು ಅವರಿಗೆ ಒಂದು ನ್ಯಾಯ ಕೊಡ್ಬೇಕು. ಯಾಕಂದ್ರೆ ಇವತ್ತು ಕಷ್ಟದಲ್ಲಿ ಅವರು ಇದ್ದಾರೆ ಅಂತವರಿಗೆ. ಮತ್ತೆ ಇವತ್ತು ನೋಡಿ, ಇವತ್ತು ಅಲ್ಲಿ ಜಾಗ ಕೊಡ್ತಾ ಇರುವಾಗ ಮೊನ್ನೆ ಒಂದು 4-5 ಅಂಗಡಿ ಜಾಸ್ತಿ ಆಗ್ತದೆ ಅಲ್ಲಿ ಆಗಿದೆ. ಅದಕ್ಕಿಂತ ಮುಂಚೆಯಿಂದ ಯಾರು ಇರ್ತಾರೆ ನೋಡಿ. ಇವತ್ತು ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಕಮಿಟಿ ಮಾಡಿದ್ದಾರೆ, ಉಂಟು ಅಲ್ಲಿ ಕಮಿಟಿ ಇದೆ. ಅದರಲ್ಲಿ ಕಮಿಟಿಯಲ್ಲಿ ತುಂಬಾ ಜನ ಇರ್ತಾರೆ. ಅದರಲ್ಲಿ ಒಂದು ಯಾರಿಗೆ ಇಲ್ಲ, ಯಾರಿಗೆ ಉಂಟು ಅಂತವರನ್ನು ನೋಡಿ ಒಂದು ಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಇವತ್ತು ಅಂಥದ್ದೆಲ್ಲ ಕೆಲಸ ಮಾಡ್ಬೇಕು. ಇವತ್ತು ಮಹಾನಗರ ಪಾಲಿಕೆಯವರು ಅಂಥದ್ದೆಲ್ಲ ಒಂದೊಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಇದು ಅನಧಿಕೃತ ಈ
ನೋಡಿ ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ಸಿಟಿ ಸೆಂಟರ್ ಹತ್ತಿರ ಎಲ್ಲಿದೆ ಅಲ್ಲಿ ಒಂದು ಫುಟ್ಪಾತ್ ಸರಿಯಾಗಿ? ನಿಜ. ಎಲ್ಲಿದೆ ಫುಟ್ಪಾತ್? ಅಲ್ಲಿ ಒಂದು ಗಾಡಿ ನಿಲ್ಲಿಸಿದ್ರೆ ಗಾಡಿಯನ್ನು ಓಡಿಸ್ತಾರೆ ಅಂತ ಪರಿಸ್ಥಿತಿ ಇದೆ. ಅದಕ್ಕೆ ಒಂದು ನಾನು ಹೇಳ್ಬೇಕಾದ್ರೆ ಇಂಥದೆಲ್ಲ ಒಂದು ಆದಷ್ಟು ಅಧಿಕಾರಿಗಳು ಏನು ಒಂದು ಅನಧಿಕೃತ ಇದೆ ಅದನ್ನೆಲ್ಲ ಒಂದು ನೇರವಾಗಿ ಅವರು ಹೋಗ್ಬೇಕು ಅಂತ ನಾನು ಹೇಳುದು. ನಿಜ. ಈ ಒಂದು ವಿಚಾರಕ್ಕೆ ಅಂದ್ರೆ ಅನಧಿಕೃತ ಕಟ್ಟಡಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಯ್ತು. ಆ ವಿಚಾರಕ್ಕೆ ಆರೋಪಗಳು ಬಂತು. ಆವಾಗ ಸ್ವತಃ ಮೇಯರ್ ಅವರೇ ಹೇಳ್ತಾರೆ, ನಾವು ಈ ಒಂದು ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ನೀಡಿದೀವಿ ತೆರವುಗೊಳಿಸಬೇಕು ಅಂತ, ಬಟ್ ಮಾಡ್ಲಿಲ್ಲ, ಅಧಿಕಾರಿಗಳ ಜೊತೆ ನಾವು ಮಾತನಾಡ್ತೀವಿ ಅನ್ನುವಂತ ಮಾತು ಕೇವಲ ಭರವಸೆಯಲ್ಲಿ ಮುಗಿದು ಹೋಗುತ್ತೆ. ನೋಡಿ, ಒಂದು ನೋಟಿಸ್ ಕೊಟ್ರೆ ಅವರಿಗೆ ಅಧಿಕಾರ ಇದೆ ಇವತ್ತು. ಅಧಿಕಾರಿಗಳಿಗೆ ಲೈಸೆನ್ಸ್ ಇಲ್ಲ ಅಂತ ಆದ್ರೆ ಅವರಿಗೆ ಕೆಡವುವಂತ ಅಧಿಕಾರ ಇದೆ ಇವತ್ತು. ಯಾವುದಕ್ಕೋಸ್ಕರ ನೋಟಿಸ್ ಕೊಟ್ರು? ನೋಟಿಸ್ ಕೊಟ್ಟ ನಂತರ ಒಂದು 3 ತಿಂಗಳು 6 ತಿಂಗಳು ಎಷ್ಟು ತಿಂಗಳು ಕಾಯ್ಲಿಕ್ಕೆ ಇದೆ ನೋಟಿಸ್ ಕೊಟ್ಟ ನಂತರ. ಆದ್ರೆ ಇವತ್ತು ಪಾಪದವರಿಗೆ ನೋಟಿಸೇ ಕೊಡಲ್ಲ ಇವರು. ದೊಡ್ಡವರಿಗೆ ನೋಟಿಸ್ ಕೊಡ್ತಾರೆ. ಇವತ್ತು ದೊಡ್ಡವರಿಗೆ ನೋಟಿಸ್ ಕೊಡ್ತಾರೆ, ದೊಡ್ಡವರಿಗೆ ನೋಟಿಸ್ ಕೊಡ್ತಾರೆ, ತಿಂಗಳು ಕಾಯ್ತಾರೆ. ಪಾಪದವರ ಮನೆಯನ್ನು ಇಮಿಡಿಯೇಟ್ಲಿ ಬಂದು ಗಾಡಿಯಲ್ಲಿ JCP ಹಾಕ್ತಾರೆ. ಹಾಗಾದ್ರೆ ಅಲ್ಲಿ ಇಲ್ಲಿ ಸಿಗ್ನಲ್ ಅಲ್ಲಿ ಬಿಲ್ಡಿಂಗಿಗೆ 4 ಸಲ ನೋಟಿಸ್ ಕೊಟ್ಟಿದ್ದಾರೆ. ಯಾವ್ದಕ್ಕೋಸ್ಕರ ಕೊಟ್ಟಿದ್ದಾರೆ? ಕೆಡವಬಹುದಿತ್ತಲ್ಲ. ನೋಟಿಸ್ ಕೊಡುವಾಗ ಅಲ್ಲಿ ಬರ್ತದೆ ಸೂಟ್ ಕೇಸಲ್ಲಿ, ಅಲ್ಲಿಗೆ ತಣ್ಣಗಾಗ್ತಾರೆ. ತುಂಬಾ ಜನ ಅಲ್ಲಿ ಹೋಗ್ತಾರೆ, ನೋಡ್ತಾರೆ ಎಲ್ಲ. ಅಲ್ಲಿಂದ ಅಷ್ಟು ಜನ ನಡ್ಕೊಂಡು ಹೋಗ್ತಾರೆ, ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆದ್ರೆ ಯಾರು ಮಾತಾಡಲ್ಲ. ಒಬ್ರಿಂದ ಇಬ್ರಿಂದ ಆಗುವಂತ ಕೆಲಸ ಅಲ್ಲ. ಇದಕ್ಕೆ ಒಟ್ಟಾಗಬೇಕು ಜನಸಾಮಾನ್ಯರು. ಇಂಥ ಕೆಲಸಕ್ಕೆ ಒಟ್ಟಾಗಬೇಕು. ನಾನು ಹೇಳ್ಬೇಕಾದ್ರೆ ಯಾರೋ ಬರ್ತಾರೆ ನಾವು ಧ್ವಜ ಹಿಡ್ಕೊಂಡು ಹೋಗುದಲ್ಲ, ಯಾರೋ ಬರ್ತಾರೆ ನಾವು ಜೈ ಹಾಕುದಲ್ಲ. ಅವ್ರು ಬಂದ್ರೆ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಯಾರೋ ಬಂದ್ರೆ ನಾವು ಜೈ ಹಾಕಿ ಏನು ಪ್ರಯೋಜನ ಇಲ್ಲ. ಇವತ್ತು ಇಂಥ ಒಂದು ಅನ್ಯಾಯದ ಮುಖಾಂತರ ನಾವು ಹೋಗ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಿಜ. ಈಗಾಗಲೇ ನೀವು ಹೇಳಿದ್ರಿ, ಯಾರೋ ಬರ್ತಾರೆ ಜೈ ಹಾಕ್ತಾರೆ, ಅದಕ್ಕೆ ಸಾಕಷ್ಟು ಜನ ಸೇರ್ತಾರೆ. ಇವತ್ತು ಸೇರ್ತಾರೆ ದಿನಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ಲಿ, ಏನು ಲಾಭ ಇದೆ? ಏನು ಲಾಭ ಇದೆ? ಇವತ್ತು ಯಾರೋ ಬಂದ್ರು ನಾವು ಜೈ ಹಾಕ್ತೇವೆ. ನನ್ಗೆ ಅನುಭವ ಇದೆ, ಇದ್ರ ಬಗ್ಗೆ ನನ್ಗೆ ಅನುಭವ ಇದೆ. ನಾನು ಜೈ ಹಾಕಿದ್ದೇನೆ ಒಂದು ಸಮಯದಲ್ಲಿ. ಯಾರೋ ಬರ್ತಾರೆ ನಾವು ಜೈ ಹಾಕಿದ್ದೇವೆ. ಏನು ನಮ್ಗೆ ಲಾಭ ಇದೆ? ಇವತ್ತು ಏನು ಮಾಡಿದ್ದಾರೆ? ಇವತ್ತು ನಾವು ಕೇಸ್ ತಗೊಳ್ಳೋದು, ನಾವು ಏನೋ ಮಾಡಿ ಕೇಸ್ ತಗೊಂಡು ನಾವು ಒಳಗೆ ಕೂತ್ಕೊಳ್ಳೋದು. ನಮ್ದೊಂದು ಅಟ್ಲೀಸ್ಟ್ ಒಂದು MLA ಆದವರಿಗೆ ಒಂದು ಮೊಬೈಲ್ ಬಿಡಿಸುವಂತ ಒಂದು ಅವರಿಗೆ ಯೋಗ್ಯತೆ ಇಲ್ಲ. ಇವತ್ತು ಯೋಗ್ಯತೆ ಇರಲಿಲ್ಲ. ಏನು ಅನ್ಯಾಯದ ವಿರುದ್ಧ ಅಲ್ಲ, ಒಳ್ಳೆ ಕೆಲಸಕ್ಕೆ ಹೋಗುವಾಗ ನಮ್ಗೆ ಇದು ಮಾಡಿದ್ದಾರೆ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಅಂಥದ್ದನ್ನು ನಮ್ಮಿಂದ ತಡೆ ಮಾಡಿದ್ದಾರೆ. ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ನಮ್ಗೇನಿದೆ, ನಮ್ಗೆ ಸ್ವತಃ ನಮ್ಗೆ ಕೆಲಸಕ್ಕೆ ಯಾವುದಕ್ಕೆ ಇದು ಮಾಡ್ಬೇಕು ಅದಕ್ಕೆ ನಾವು ಹೋಗ್ಬೇಕು ಅಂತ. ಓಕೆ, ಕುಮಾರ್ ಮಾಲೆಮಾರ್, ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಮಾತಾಡಿದ್ರಿ. ಯಾಕಂತ ಹೇಳಿದ್ರೆ ಒಂದು ಕಡೆ ನಗರದಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಅನಧಿಕೃತವಾದಂತಹ ಕಟ್ಟಡಗಳು ತಲೆ ಎತ್ತಾ ಇದೆ. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು? ಮನಪ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅನ್ನುವಂಥ ವಿಚಾರಗಳೆಲ್ಲ. ಧನ್ಯವಾದಗಳು ಸರ್. ಎಸ್ ವೀಕ್ಷಕರಿಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ನಗರದಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಅನಧಿಕೃತವಾದಂತಹ ಕಟ್ಟಡಗಳು ತಲೆ ಎತ್ತಾ ಇದೆ, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು? ಯಾಕೆ ಮಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆಲ್ಲ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ? ಅಲ್ಲದೆ ಯಾಕೆ ಕೇವಲ ಹಾರಿಕೆಯ ಉತ್ತರವನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ನಾವು ಗಮನಿಸೋದಾದ್ರೆ ಜನರು ಇದರಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿದಾಗ ಮಾತ್ರ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಪಾಪದವರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಒಂದು ಕಡೆ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.